ಸರ್ವತ್ರ ಸಮದರ್ಶನಃ. ನಿಜವಾದ ಯೋಗಿಯು ಎಲ್ಲ ಜೀವಿಗಳಲ್ಲಿಯೂ ನನ್ನನ್ನು ಕಾಣುತ್ತಾನೆ ಮತ್ತು ನನ್ನಲ್ಲಿ ಎಲ್ಲ ಜೀವಿಗಳನ್ನೂ ಕಾಣುತ್ತಾನೆ. ವಾಸ್ತವವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಮನುಷ್ಯನು ಪರಮ ಪ್ರಭುವಾದ ನನ್ನನ್ನೇ ಎಲ್ಲೆಲ್ಲಿಯೂ ಕಾಣುತ್ತಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನೂ ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ಪ್ರಭುಜಿ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆ ಅಲ್ವಾ? ಸ್ಕ್ರೀನ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇಲ್ವಾ? ಹರೇ ಕೃಷ್ಣ. ಹೌದು ಪ್ರಭುಜಿ. ಕೇಳಿಸ್ತಾ ಇದೆ ಅಲ್ವಾ? ಹರೇ ಕೃಷ್ಣ ಪ್ರಭುಜಿ. ಓಕೆ ಓಕೆ. ಹರೇ ಕೃಷ್ಣ ಹರೇ ಕೃಷ್ಣ. ಸೊ ಈಗ ನಾವು ಕೀರ್ತನೆ ಮಾಡೋಣ, ಹಾಗೆ ಸರಿಯಾದ ಸಮಯಕ್ಕೆ ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಯಶೋದಾನಂದನ ವೃಜ ಜನ ರಂಜನ, 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 ಯಮುನಾ ತೀರಾ ವನಚಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. हरिनाम संकीर्तन की जय, श्रीला प्रभुपाद की जय, हरिदास ठाकुर की जय, अनंत कोटि वैष्णव वृंद की जय. हरे कृष्ण. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ಇಸ್ಕಾನ್ ಶ್ರೀ ಶ್ರೀ ರಾಧಾಗೋವಿಂದ ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 6 ಧ್ಯಾನ ಯೋಗ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಓಕೆ, ಒಂದು ಸೆಕೆಂಡ್. ಧ್ಯಾನ ಯೋಗ ಅದಕ್ಕೂ ಮೊದಲು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ.
श्रीचैतन्यमनोभीष्टं स्थापितं येन भूतले स्वयं रूपकथामयं ददाति सुपदान्तिकं वन्देऽहं श्रीगुरो श्रीतपदकमलं श्रीगुरुन् वैष्णवांश्च श्रीरूपं सागरजातं सगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिकान्ता राधाकान्त नमोऽस्तुते तप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेष्टाणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे 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 कृष्ण 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 हरे राम 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 हरे कृष्ण 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 हरे राम 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 हरे हरे कृष्ण. ಸೊ ಎಲ್ರಿಗೂ ಇವತ್ತಿನ ಅಧ್ಯಾಯಕ್ಕೆ ಮತ್ತೊಮ್ಮೆ ಸ್ವಾಗತ. ಅದಕ್ಕೂ ಮೊದಲು ನಿನ್ನಿನ ಅಧ್ಯಾಯದಲ್ಲಿ ಸನ್ಯಾಸ ಮತ್ತೆ ಕರ್ಮಯೋಗ. ಸನ್ಯಾಸ ಅಂದ್ರೆ ಏನು? ಸನ್ಯಾಸ ಅಂದ್ರೆ ಯಾರು ಕರ್ಮದ ಫಲವನ್ನೇ ತ್ಯಜಿಸಿರ್ತಾನೆ ಅವನು ನಿತ್ಯ ಸನ್ಯಾಸಿ. ಮತ್ತೆ ಯಾರು ಕರ್ಮ ಯೋಗ ಅಂದ್ರೆ ಯೋಗ ಮಿಶ್ರಿತ ಕರ್ಮ ಅಂತ ಕರಿತೇವೆ ನಾವು ಅದನ್ನ. ಯೋಗ ಮಿಶ್ರಿತ ಕರ್ಮ ಅಂದ್ರೆ ಅಲ್ಲಿ ಭಗವಂತನ ಸಲುವಾಗಿ ಮಾಡುವಂತಹ ಕರ್ಮಗಳು. ಕರ್ಮಯೋಗ ಅನ್ನುವಂತಹದ್ದು ಸನ್ಯಾಸ, ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮಯೋಗ ಶ್ರೇಷ್ಠವಾದದ್ದು ಅನ್ನುವಂಥನ್ನ. ನಿಷ್ಕಾಮ ಕರ್ಮ ಏನ್ ಮಾಡತ್ತೆ? ನಮ್ಮನ್ನ ಐಹಿಕ ಬಂಧನದಿಂದ ಬಿಡುಗಡೆಗೊಳಿಸತ್ತೆ. ಮತ್ತು ಮನಸ್ಸನ್ನು ನಾವು ಯಾವಾಗಲೂ ಅವನನ್ನ ನೆನೆಸ್ಕೊಳ್ಳೋದ್ರಿಂದ, ಭಗವಂತನನ್ನ ಅಂದ್ರೆ ಯಾವಾಗಲೂ ನಾವು ನೆನೆಸ್ತಾ ಇರೋದರಿಂದ ಅವನು ನಮಗೆ ನಿಜವಾದ ಅಂದ್ರೆ ಶಾಂತಿ, ನೆಮ್ಮದಿ ಸಿಗತ್ತೆ, ಶಾಂತಿ ಸಿಗತ್ತೆ ಅನ್ನುವಂಥದ್ದು. ಶಾಂತಿ ಮಂತ್ರ ಜ್ಞಾತ್ವಾ ಮಾಂ ಶಾಂತಿ ರುಚ್ಯತಿ ಅನ್ನೋದನ್ನ ಕೃಷ್ಣ ಹೇಳ್ತಾನೆ. ಅದರಿಂದ ಮನಸ್ಸಿನಲ್ಲಿ ಅವನನ್ನು ಯಾವಾಗಲೂ ಧ್ಯಾನಿಸ್ತಾ ಇರಬೇಕು. ಮನಸ್ಸು ಅನ್ನುವಂಥದ್ದು ಭಗವಂತನಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಯಾಕೆಂದ್ರೆ ಭಗವಂತ ಇಲ್ಲ ಮಾಯೆ, ನಮ್ಮ ಆಯ್ಕೆ ಯಾವಾಗಲೂ ಇರುತ್ತೆ, ಒಂದರ ಪಕ್ಕದಲ್ಲಿ ಒಂದು, ನಾವು ಏನನ್ನ ಆಯ್ಕೆ ಮಾಡ್ತೀವಿ ಅನ್ನುವಂಥದ್ದು. ಸೊ ಇವತ್ತು ಮನಸ್ಸಿನ ಬಗ್ಗೆ ಹೇಳ್ತಾನೆ ಭಗವಂತ. ಮನಸ್ಸು ನಮ್ಮ ಶತ್ರುವ ಅಥವಾ ಮಿತ್ರನ ಅನ್ನುವಂಥದ್ದು. ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾನೆ. ಯಾಕೆಂದ್ರೆ ಇದು ಬಹಳ ಕಷ್ಟ. ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಮನಸ್ಸನ್ನು ನಿಗ್ರಹಿಸಿ ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯುವುದು. ಯಾರು ಈ ಅಷ್ಟಾಂಗ ಯೋಗದಲ್ಲಿ ಪರಿಪೂರ್ಣತೆಯನ್ನು ಹೊಂದುವುದಿಲ್ವೋ ಅಂತಹ ಯೋಗಿಗಳ ಕತೆ, ಯಾರು ಅಪರಿಪೂರ್ಣ ಯೋಗಿಗಳಿರ್ತಾರೆ ಅವರಿಗೆ ಏನಾಗತ್ತೆ ಅನ್ನೋದನ್ನು ಸಹಿತ ಇವತ್ತು ಭಗವಂತ ಹೇಳ್ತಾನೆ. ಆದ್ಮೇಲೆ ಯಾರು ಅತ್ಯಂತ ಶ್ರೇಷ್ಠ ಯೋಗಿ ಅನ್ನೋದ್ರ ಬಗ್ಗೆ ಭಗವಂತ ಇಲ್ಲಿ ಹೇಳ್ತಾನೆ. ಅಂದ್ರೆ ಯೋಗಿ ಯಾರು, ಯೋಗವನ್ನ, ಭಕ್ತಿ ಯೋಗ ಇರಬಹುದು ಅಥವಾ ಅಷ್ಟಾಂಗ ಯೋಗ ಇರಬಹುದು ಅಥವಾ ಕರ್ಮಯೋಗವೇ ಇರಬಹುದು. ಅದರಿಂದ ಇವತ್ತು ಮುಖ್ಯವಾಗಿ ಅಷ್ಟಾಂಗ ಯೋಗದ ಬಗ್ಗೆ ಜಾಸ್ತಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ. ಸೊ ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಶ್ರೀ ಭಗವಾನ್ ವಾಚ. ದೇವೋತ್ತಮ ಪರಮಪುರುಷನು ಹೇಳಿದನು, ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತ ಎಲ್ಲಿ ಹೇಳ್ತಾ ಇದ್ದಾನೆ? ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನ ಮಾಡದಿರುವವನು. ಸೊ ಅಗ್ನಿಯನ್ನು ಹೊತ್ತಿಸೋದು ಅಂದ್ರೆ ಏನಿಲ್ಲ. ಈಗ ಅಗ್ನಿಯನ್ನು ಹತ್ತಿಸೋದಂದ್ರೆ ಯಾವುದೇ ಕರ್ತವ್ಯವನ್ನು ಮಾಡುವಾಗ ಅದು ಭಗವಂತನಿಗೋಸ್ಕರ ಮಾಡುವಂತಹದ್ದು. ಸೊ ಕಲಿಯುಗದಲ್ಲಿ ಅಗ್ನಿಹೋತ್ರಿಗಳು ಅಂತ ಇರ್ತಿದ್ರು ಮೊದಲೇ, ಅಲ್ಲ ಈಗಲೂ ಕೆಲವರು ಮಾಡ್ತಾರೆ. ಮನೆಯಲ್ಲಿ ಯಾವಾಗಲೂ ಅಗ್ನಿಯನ್ನ ಇಟ್ಕೊಂಡು ಅದಕ್ಕೆ ಹವಿಸನ್ನ ಅರ್ಪಿಸ್ತಾ ಇರ್ತಾರೆ. ಯಾಕೆಂದ್ರೆ ಆ ಅಗ್ನಿಯನ್ನು ಹೊತ್ತಿಸಿ ಆ ಅಗ್ನಿಯ ಅಂದ್ರೆ ಅವನಿಗೆ ಅವೇನಾದ್ರೂ ಅರ್ಪಿಸಿದ್ರೆ ಸ್ವೀಕಾರ ಮಾಡುವನು ಯಾರು? ಯಜ್ಞದ ಪತಿ ಯಾರು?
ಕೃಷ್ಣ ಅಥವಾ ವಿಷ್ಣು ಅವನಿಗೆ ಸೇರಬೇಕಾದದ್ದು. ಅದರಿಂದ ಅಗ್ನಿಯನ್ನು ಹೊತ್ತಿಸದೆ, ಅವನಿಗೆ ನಾವು ಏನನ್ನು ಅರ್ಪಿಸದೆ ಕರ್ತವ್ಯವನ್ನು ಮಾಡದಿರುವವನು ಅವನು ಸನ್ಯಾಸಿಯೂ ಅಲ್ಲ, ಯೋಗಿಯಲ್ಲ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಆದ್ರಿಂದ ನಿತ್ಯ ಸನ್ಯಾಸಿ ಯಾರು? ಕರ್ಮವನ್ನ ಅಂಟಿಕೊಳ್ಳದೆ ತಾನು ಮಾಡಬೇಕಾದ, ಅಂದ್ರೆ ಇಲ್ಲಿ ನಾವು ಏನು ನಿಯತ ಕರ್ಮ, ನಿಯತಂ ಕುರು ಕರ್ಮತ್ವಂ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಬಂದಿದ್ದಾನೆ ಕರ್ಮಯೋಗದಲ್ಲಿ. ನೀನು ನಿನ್ನ ನಿಯತ ಕರ್ಮವನ್ನ ಮಾಡು, ಆದರೆ ಫಲಗಳನ್ನು ಅಪೇಕ್ಷಿಸಬೇಡ. ಫಲಗಳಿಗೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನ ಯಾರು ಮಾಡ್ತಾನೋ ಅವನೇ ಸನ್ಯಾಸಿ. ನಾವು ತಿಳ್ಕೊಂಡಂತಹ ಸನ್ಯಾಸಿಗಳು ಏನು ಕಾವಿ ಬಟ್ಟೆ ಉಟ್ಕೊಂಡು ಅಲ್ವಾ? ಆದರೆ ಅಂತಹವ್ರು ಎಷ್ಟೋ ಜನ ಇದ್ದಾರೆ, ಕಾವಿ ಬಟ್ಟೆ ಉಟ್ಕೊಂಡು ಸನ್ಯಾಸಿ ಥರ ತೋರಿಸ್ಕೊಳ್ತಾರೆ. ಆದರೆ ಹಿಂದ್ಗಡೆ ಅಂಥವ್ರನ್ನ ಏನಂತ ಹೇಳ್ತೇವೆ ನಾವು? ಅಂಥವ್ರನ್ನ ಮಿಥ್ಯಾಚಾರಿಗಳು ಅಂತ ಕರೀತಾರೆ. ಯಾರು ಕಾವಿ ಬಟ್ಟೆ ಅಥವಾ ಹೀಗೆ ಸನ್ಯಾಸಿ ನೋಡ್ಲಿಕ್ಕೆ ಸೊಗಲಾಡಿ ಥರ ವೇಷಭೂಷ ಎಲ್ಲ ಸನ್ಯಾಸಿಗಳ ಥರ ಇರುತ್ತೆ, ಆದರೆ ಇಂದ್ರಿಯ ಬಯಕೆಗಳ ಇದಕ್ಕೆ ಅಂಟಿಕೊಂಡಿರ್ತಾರೆ ಅವರು. ಅಂಥವರನ್ನ ಮಿಥ್ಯಾಚಾರಿಗಳು ಅಂತ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನೇ ಕರೆದಿದ್ದಾನೆ. ಸೊ ಇಲ್ಲಿ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವನೇ ಅವನು ನಿಜವಾದ ಅನುಭಾವಿ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ಹರೇ ಕೃಷ್ಣ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಇಲ್ಲಿ ಬದ್ಧ ಜೀವಿ ಅಂತ ಹೇಳ್ತಾ ಇದ್ದಾನೆ. ಬದ್ಧ ಜೀವಿ ಅಂದ್ರೆ ಬದ್ಧ ಜೀವಿಗೆ ಬದ್ಧ ಜೀವಿ ಅನ್ನುವಂತಹದ್ದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆತ್ಮೈವ ರಿಪುರಾತ್ಮನಃ ಉದ್ಧರೇದಾತ್ಮನಾತ್ಮಾನಂ ಆತ್ಮ ನಮವಸಾದಯೇತ್. ಈ ಬದ್ಧ ಜೀವಿ ಅಂದ್ರೆ ಯಾರು ಐಹಿಕ ಪ್ರಪಂಚಕ್ಕೆ ಬಂಧನದಲ್ಲಿ ಇರುವಂತಹ ಜೀವಿ, ಬದ್ಧ ಜೀವಿ. ನಾವು ಎಲ್ಲದಕ್ಕೂ ಒಂದು ಬದ್ಧತೆ ಅಂತ ಹೇಳ್ತೇವೆ ಅಲ್ವಾ? ಬದ್ಧತೆ ಅಂದ್ರೆ ಏನು? ಅದಕ್ಕೊಂದು ಅಗ್ರಿಮೆಂಟ್ ತರ ಅದು. ಈಗ ಅಲ್ವಾ, ನಾವು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೇವೆ ಅಂದ್ರೆ ಆ ಕಂಪನಿಗೆ ನಾವು ಬದ್ಧರಾಗಿರ್ತೇವೆ. ಈಗ ನಾವು ಐಹಿಕ ಪ್ರಪಂಚದಲ್ಲಿ ಇದ್ದೇವೆ, ಈ ಐಹಿಕ ಪ್ರಪಂಚದ ಗುಣಗಳಿಗೆ ನಾವು ಬದ್ಧರಾಗಿರ್ತೇವೆ. ಆದ್ರಿಂದ ಈ ಬದ್ಧ ಜೀವಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಅಂದ್ರೆ ತನ್ನನ್ನು ಹೀನೈಸಿಕೊಳ್ಳಬಾರದು ಅವನು. ಯಾಕೆಂದ್ರೆ ಅವನು ಆತ್ಮದ ಉದ್ಧಾರವನ್ನ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲದಕ್ಕೂ ಕಾರಣ ಆತ್ಮ ಅನ್ನುವಂಥದ್ದನ್ನು ಇವತ್ತಿನ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗುತ್ತೆ. ಯಾವಾಗ ಆತ್ಮ ಭಗವಂತನಲ್ಲಿ ಕೇಂದ್ರೀಕೃತವಾಗಿರುವುದಿಲ್ಲ, ಆಗ ಆತ್ಮ ಏನಾಗತ್ತೆ ಅಂದ್ರೆ ಅದು ಈ ಹರೇ ಕೃಷ್ಣ ಪ್ರಭುಜಿ, ವಾಯ್ಸ್ ಬ್ರೇಕ್ ಆಗ್ತಿದೆ ಪ್ರಭುಜಿ. ಹರೇ ಕೃಷ್ಣ. ವಾಯ್ಸ್ ಬ್ರೇಕ್ ಆಗ್ತಿದೆ ಪ್ರಭುಜಿ, ವಾಯ್ಸ್ ಬ್ರೇಕ್ ಆಗ್ತಿದೆ.
ಹರೇ ಕೃಷ್ಣ ಪ್ರಭುಜಿ, ನನಗೆ ಹೋಸ್ಟ್ ಮಾಡಿ. ಈಗ ಸರಿ ಕೇಳಿಸ್ತಾ ಇದೆಯಾ ವಾಯ್ಸು? ಕೇಳಿಸ್ತದೆ ಪ್ರಭು, ಕೇಳಿಸ್ತದೆ. ಓಕೆ, ನನಗೆ ಹೋಸ್ಟ್ ಮಾಡಿದ್ದೀರಾ? ಓಕೆ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ಸೊ ಇಲ್ಲಿ ಹೇಳ್ತಾ ಇರುವಂತಹದ್ದೇನೋ, ತನ್ನ ಆತ್ಮದ ಸಹಾಯದಿಂದ, ತನ್ನ ಮನಸ್ಸಿನ ಸಹಾಯದಿಂದ ಆತ್ಮದ ಉದ್ಧಾರ ನಾವು ಮಾಡ್ಕೋಬೇಕು, ತನ್ನನ್ನು ತಾನು ಉದ್ಧಾರ ಮಾಡ್ಕೋಬೇಕು ಅನ್ನುವಂಥದ್ದನ್ನ. ಅದರಿಂದ ಅಂದ್ರೆ ಈ ಮನಸ್ಸು ಅನ್ನುವಂಥದ್ದನ್ನು ನಾವು ಕಂಟ್ರೋಲ್ ಇಟ್ಕೋಬೇಕು. ಯಾವಾಗ ಈ ಮನಸ್ಸನ್ನ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಅದು ಒಂದು ಮೀನಿಂಗ್ ಮೇಕಿಂಗ್ ಮಷೀನ್ ಅಂತ. ಯಾವಾಗಲೂ ಈ ಮನಸ್ಸು ಅನ್ನುವಂಥದ್ದು ಏನು ಮಾಡ್ತಾ ಇರತ್ತೆ, ಒಂದಲ್ಲ ಒಂದು ರೀತಿಯಾಗಿ ಅದರದೇ ಆದ ಒಂದಿಷ್ಟು ಅರ್ಥ ಮಾಡ್ತಾ ಇರತ್ತೆ. ಈ ಮನಸ್ಸಿನಲ್ಲಿ ಏನಿರತ್ತೆ ಹಾಗಿದ್ರೆ ಅನ್ನೋದನ್ನು ನಾವು, ಅಂದ್ರೆ ಇಲ್ಲಿ ನಮ್ಮ ಹಿಂದಿನ ಭಾವನೆಗಳು ಅಥವಾ ಅನುಭವಗಳು, ಅನ್ಫುಲ್ಫಿಲ್ಡ್ ಡಿಸೈರ್ಸ್, ನಮ್ಮ ಅಪರಿಪೂರ್ಣ ಆಸೆ, ಏನು ಆಗದೆ ಈಡೇರದೇ ಇರುವಂತಹ ಕೆಲವು ಆಸೆಗಳು, ಆ ರೀತಿಯಾದಂಥದ್ದೆಲ್ಲ ಈ ಮನಸ್ಸಿನಲ್ಲಿ ಇರುತ್ತೆ. ಅದರಿಂದ ಈ ಮನಸ್ಸು ಏನ್ ಮಾಡುತ್ತೆ, ಅದರನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಇಂದ್ರಿಯಗಳ ಕೆಲಸ ಮಾಡಲಿಕ್ಕೆ ಇಂದ್ರಿಯಗಳಿಗೆ ಪ್ರೋತ್ಸಾಹ ಆಗುತ್ತೆ ಅದರಿಂದ. ಸೊ ಆಗ ಇಂದ್ರಿಯ ತೃಪ್ತಿಯ ಬಯಕೆಯನ್ನ ಮಾಡಿದಾಗ ಆತ್ಮ ತನ್ನ ಉದ್ಧಾರ ಆಗುವುದಿಲ್ಲ. ಅಲ್ಲಿ ಆತ್ಮ ಹೀನಾಯ ಸ್ಥಿತಿಗೆ ಅದು ಹೋಗುತ್ತೆ. ಅದರಿಂದ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡ್ರೆ ಆತ್ಮವನ್ನು ನಾವು ಉದ್ಧರಿಸಬಹುದು ಅನ್ನೋದನ್ನ ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬಹುದು. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಹರಿ ಕೃಷ್ಣ. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಯಾಕೆ ಅಂದ್ರೆ, ಈಗ ಮನಸ್ಸು ಸ್ಥಿರವಾಗಿಲ್ಲದೆ ಇದ್ರೆ, ಆ ಮನಸ್ಸು ಹಲವಾರು ಶಾಖೆಗಳನ್ನು ಹೊಂದಿದ್ರೆ ಅದು ಬುದ್ಧಿಯೂ ಸಹಿತ ಕೆಲಸ ಮಾಡುವುದಿಲ್ಲ ಅಲ್ಲಿ. ಅದರಿಂದ ಈ ಮನಸ್ಸು ಸ್ಥಿರವಾಗಿದ್ದಾಗ ಅದು ನಮ್ಮ ಬಂಧುವಾಗತ್ತೆ. ಮನಸ್ಸು ಸ್ಥಿರವಾಗಿಲ್ಲ ಅಂದ್ರೆ, ಅದು ಚಂಚಲವಾಗಿದ್ದಾಗ, ಆ ಮನಸ್ಸು ಅನ್ನುವಂತಹದ್ದು ಚಂಚಲವಾಗಿದ್ದಾಗ ಅದು ನಮ್ಮ ಶತ್ರುವಾಗಿ ಪರಿಣಮಿಸುತ್ತೆ. ಅದರಿಂದ ಯಾರು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೋ ಅವನು ನಿಜವಾಗಿ ಅಂದ್ರೆ ಅವನ ಮನಸ್ಸು ಅನ್ನುವಂಥದ್ದು ಅವನಿಗೆ ಮಿತ್ರನಾಗತ್ತೆ, ಇಲ್ಲಾಂದ್ರೆ ಅದು ದೊಡ್ಡ ಶತ್ರು ಆಗತ್ತೆ. ಸೊ ಈಗ ಮನಸ್ಸಿನಲ್ಲಿ ಅಂದ್ರೆ ಈಗ ನೋಡ್ಬೋದು ಏನಿದೆ ಈ ಮನಸ್ಸಿನ ಒಂದು ಮೆಕ್ಯಾನಿಸಮ್ ಅಥವಾ ಒಂದು ಅದರ ವ್ಯವಸ್ಥೆ ಅಥವಾ ಅದರ ಯಾಂತ್ರಿಕತೆಯನ್ನು ನಾವು ನೋಡ್ಲಿಕ್ಕೆ ಹೋದಾಗ ಹೇಳಿದ್ವಲ್ಲ, ಮನಸ್ಸು ಅಂದ್ರೆ ಒಂದು ಅರ್ಥ ಕಲ್ಪಿಸುವ ಒಂದು ಯಂತ್ರ. ಅದನ್ನ ನಾವು ಅಂತರೇಂದ್ರಿಯ ಅಂತ ಕರಿತೇವೆ. ನಮ್ಮ 6ನೇ ಇಂದ್ರಿಯ ಅದು. ಆ ಮನಸ್ಸಿನಲ್ಲಿ ಎಲ್ಲ ಅದು ಎಲ್ಲ ಅಂದ್ರೆ ಅನ್ಫುಲ್ಫಿಲ್ಡ್ ಎಲ್ಲ ಥಾಟ್ಸ್, ಡಿಸೈರ್ಸ್, ನಮ್ಮ ಆಸೆಗಳು, ನಮ್ಮ ಹಿಂದಿನ ಅನುಭವಗಳು. ಸೊ ಈ ಮನಸ್ಸು ಏನ್ ಮಾಡತ್ತೆ, ಅದೆಲ್ಲದನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಈ ಇಂದ್ರಿಯಗಳನ್ನು ಉಪಯೋಗಿಸ್ಕೊಳ್ಳತ್ತೆ. ಆದ್ರೆ ಇಲ್ಲಿ ಶ್ರೀಮದ್ ಭಾಗವತಮಲ್ಲಿ ಒಬ್ಬ ಬ್ರಾಹ್ಮಣ ಹೇಳ್ತಾನೆ, ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅವನ ಮನಸ್ಸಿನ ಸಲುವಾಗಿ, ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗ್ರಹಕರ್ಮ ಕಾಲಃ ಮನಃ ಪರಂ ಕಾರಣಮಾಮನಂತೆ ಸಂಸಾರ ಚಕ್ರಂ ಪರಿವರ್ತಯೇದಯತ್. ಹರೇ ಕೃಷ್ಣ. ಅರ್ಥವಾದ ಯಾರಾದ್ರು? ಬ್ರಾಹ್ಮಣನು ಹೇಳಿದನು, ಈ ಜನರು ದೇವತೆಗಳು, ನನ್ನ ಸ್ವಂತ ದೇಹ ಅಥವಾ ಗ್ರಹಗಳು ನನ್ನ ಸಂತೋಷ ಮತ್ತು ದುಃಖಕ್ಕೆ ಕಾರಣರಲ್ಲ, ನನ್ನ ಹಿಂದಿನ ಕೆಲಸ ಅಥವಾ ಸಮಯವೂ ಅಲ್ಲ, ಬದಲಾಗಿ ಮನಸ್ಸು ಮಾತ್ರ ಸಂತೋಷ ಮತ್ತು ದುಃಖವನ್ನು ಉಂಟು ಮಾಡುತ್ತದೆ ಮತ್ತು ಭೌತಿಕ ಜೀವನದ ತಿರುಗುವಿಕೆಯನ್ನು ಶಾಶ್ವತಗೊಳಿಸುತ್ತದೆ. ಭೌತಿಕ ಜೀವನದ ತಿರುಗುವಿಕೆ ಅಂದ್ರೆ ಏನು? ಸಂಸಾರ ಚಕ್ರಂ ಪರಿವರ್ತಯೇದ್ ಯತ್.
ಅಂದ್ರೆ ಈ ಬ್ರಹ್ಮಾಂಡೇ ಭ್ರಮಿತೋ ಕೋನಃ ಅಂದ್ರೆ ಈ ಯಾರು ಭಕ್ತಿಯ ಬೀಜವನ್ನ ಇಟ್ಕೊಂಡು ಭಕ್ತಿ ಅಂದ್ರೆ ಶರೀರದಲ್ಲಿ ಇಟ್ಕೊಂಡಾಗ ಅವನು ಈ ಬ್ರಹ್ಮಾಂಡದ ಭ್ರಮೆಯಿಂದ ನಾವು ತಿರುಗಾಡ್ತಾ ಇರುವಂತಹ ಈ ಬ್ರಹ್ಮಾಂಡದಿಂದ ಹೊರಗೆ ಹೋಗ್ಬೋದು, ಶಾಶ್ವತವಾದಂತಹ ಭಗವದ್ಧಾಮವನ್ನ ನಾವು ಸೇರ್ಬಹುದು. ಆದರೆ ಇಲ್ಲಿ ನಾವು ತಿರುಗಾಡ್ತಾ ಇರ್ಲಿಕ್ಕೆ ಕಾರಣ ಏನು? ಮುಖ್ಯವಾಗಿ ಇಲ್ಲಿ ಬ್ರಾಹ್ಮಣ ಹೇಳ್ತಾ ಇದ್ದೇನೆ, ನನಗೆ ಯಾವುದೇ ಜನರು ದೇವತೆಗಳು ನನ್ನ ಸ್ವಂತ ದೇಹ ಅಥವಾ ಗ್ರಹಗಳು ಜ್ಯೋತಿಷ್ಯ ನೋಡಿಕೊಂಡು ಅದರಿಂದ ಹಾಗಾಗತ್ತೆ ಹೀಗಾಗತ್ತೆ ಅದು ಯಾವುದೂ ಇಲ್ಲ. ನನ್ನ ಸಂತೋಷ ದುಃಖಕ್ಕೆ ಕಾರಣ ಯಾವುದು? ಹಾಗಿದ್ರೆ ಅವನು ಹೇಳ್ತಾ ಇದ್ದಾನೆ, ನನ್ನ ಹಿಂದಿನ ಕೆಲಸ ಅಥವಾ ಸಮಯವೂ ಅಲ್ಲ, ಬದಲಾಗಿ ಮನಸ್ಸು ಮಾತ್ರ. ಈಗ ನಾವು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡಾಗ ಹೇಗೆ ನಮಗೆ ಸುಖ ದುಃಖಗಳನ್ನು ಸಹಿತ ನಾವು ಗೆಲ್ಲಬಹುದು. ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಅದರಿಂದ ನಮ್ಮ ದುಃಖಕ್ಕೆ ಕಾರಣ ಅಥವಾ ಸಂತೋಷ ಮತ್ತು ದುಃಖವನ್ನ ಉಂಟು ಮಾಡಲಿಕ್ಕೆ ಕಾರಣ ಮನಸ್ಸು ಮಾತ್ರ. ಅದು ನಮ್ಮ ಭೌತಿಕ ತಿರುಗುವಿಕೆಯನ್ನು ಶಾಶ್ವತಗೊಳಿಸ್ತದೆ. ಶಾಶ್ವತಗೊಳಿಸುವುದು ಪರ್ಮನೆಂಟ್ ಆಗಿ ನಾವಿಲ್ಲಿ ತಿರುಗಾಡ್ತಾ ಇರ್ತೇವೆ ಐಹಿಕ ಪ್ರಪಂಚದಲ್ಲಿ. ಯಾಕೆಂದ್ರೆ ಇಲ್ಲಿ ನಾವು ಯಾವುದೇ ಶರೀರವನ್ನ ಪಡೆದರೂ ನಮ್ಗೆ ಸುಖ ದುಃಖ ಅನ್ನುವಂಥದ್ದು ಇದ್ದೇ ಇದೆ. ಮತ್ತೆ ನಾವು ಮತ್ತೆ ಮತ್ತೆ ಹುಟ್ಟುತ್ತೇವೆ, ಮತ್ತೆ ಮತ್ತೆ ಸಾಯ್ತೇವೆ ಅನ್ನುವಂಥದ್ದು. ಸೊ ಮನಸ್ಸು ನಮ್ಮ ಮಿತ್ರನಾದರೆ ನಾವು ಸರಿಯಾಗಿ ಮಾರ್ಗದರ್ಶನದಿಂದ ನಮ್ಮ ಜೀವನವನ್ನು ಸಾಗಿಸಬಹುದು, ಮತ್ತೆ ಆರೋಗ್ಯಕರವಾಗಿ ಇರುವಂತಹದ್ದು, ಮತ್ತೆ ನಮ್ಮನ್ನು ನಾವು ಉನ್ನತೀಕರಣಗೊಳಿಸುವಂಥದ್ದು. ಅಂದ್ರೆ ಇಲ್ಲಿ ಆತ್ಮದ ಉದ್ಧಾರ ಮಾಡಿಕೊಡುವಂತಹದ್ದು, ಮತ್ತೆ ಈ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ದೂರ ಬರುವಂತಹದ್ದು ಮನಸ್ಸನ್ನ ನಿಗ್ರಹಿಸುವುದರಿಂದ. ಆಮೇಲೆ ನಮಗೆ ನಿಜವಾದ ಸ್ವಾತಂತ್ರ್ಯ, ನಮ್ಮನ್ನ ನಾವು ಅಂದ್ರೆ ಸ್ಪಿರಿಚುವಲ್ ಆಗಿ ಮೇಲೆ ಏರಿಸಿಕೊಳ್ಳುವಂತಹದ್ದು. ಸೊ ಅದು ಸಾಧ್ಯವಾಗತ್ತೆ ಯಾವಾಗ ಮನಸ್ಸು ಅನ್ನುವಂತಹದ್ದು ನಮ್ಮ ಮಿತ್ರನಾದಾಗ. ಅದೇ ಮನಸ್ಸು ನಮ್ಮ ಶತ್ರುವಾದಾಗ ಪಾಪ ಪ್ರಕ್ರಿಯೆ ಅಂದ್ರೆ ಇಂದ್ರಿಯ ತೃಪ್ತಿಯ ಬಯಕೆ ಹಿಂದ್ಗಡೆ ಹೋಗುವಂತಹದ್ದು, ಕಾಮ, ಕ್ರೋಧ ಅಥವಾ ಈ ಗ್ರೀಡ್, ಲೋಭ. ಸೊ ಅದು ಸಹಿತ ನಮಗೆ ಅದರ ಆಸೆಗಳು ಉಂಟಾಗುವಂತಹದ್ದು, ಅದರಿಂದ ಕೋಪ ಮಾಡ್ಕೊಳ್ಳುವಂತಹದ್ದು, ಸಿಟ್ಟು ಮಾಡ್ಕೊಳ್ಳುವಂತಹದ್ದು, ನಾವು ಒಂಥರ ಮಿಸ್ಗೈಡ್ ಅಂದ್ರೆ ಏನು ಸರಿಯಾಗಿ ಒಂದು ಗೈಡೆನ್ಸ್ ಇಲ್ಲದೆ, ಮಾರ್ಗದರ್ಶನ ಇಲ್ಲದೆ ಅಧಪತನಕ್ಕೆ ಇಳಿಯುವಂತಹದ್ದು. ಮತ್ತೆ ಇಂದ್ರಿಯ ತೃಪ್ತಿಯಲ್ಲಿ ಯಾವಾಗಲೂ ಕಾಮವೇ ಈ ಜೀವನ ಅನ್ನುವಂತಹ ಸ್ಥಿತಿಯಲ್ಲಿ ನಾವಿರುವಂತಹದ್ದು. ಮತ್ತೆ ಅದರಿಂದ ಏನಾಗತ್ತೆ, ಮತ್ತೆ ನಾವು ಈ ಐಹಿಕ ಪ್ರಪಂಚದ ಬಂಧನದಲ್ಲಿ ಸಿಕ್ಕಿಕೊಂಡು ಹೀನೈಸಿಕೊಳ್ಳುವಂತಹದ್ದು. ಆತ್ಮ ಅಂದ್ರೆ ನರಕ ಲೋಕಗಳಿಗೆ ಸಹಿತ ಅದು ಹೋಗಬಹುದು. ಸೊ ಈಗ ಅಷ್ಟಾಂಗ ಯೋಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಷ್ಟಾಂಗ ಯೋಗ ಅಂದ್ರೆ ಫಸ್ಟ್ ಯೋಗ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ಅಂದ್ರೆ ಯೋಗ ಅಂದ್ರೆ ನಮ್ಮನ್ನ ಕನೆಕ್ಟ್ ಮಾಡುವಂಥದ್ದು ಭಗವಂತನ ಕಡೆಗೆ. ಸೊ ಇದರಲ್ಲಿ ಈ ರೀತಿಯಾಗಿ ಯಾವ್ದಾದ್ರು ಯೋಗನ, ಇದೆಲ್ಲ ಯೋಗನ, ಏನ್ ಹೇಳ್ತೀರಾ? ಇದು ಯೋಗ ಆಸನ. ಇವೆಲ್ಲ ಯೋಗನ? ಯೋಗ ಆಸನ. ಯೋಗ ಆಸನ. ಓಕೆ, ಯೋಗಾಸನ ಇವು ಎಲ್ಲ ಯೋಗನ? ಇದು ಯೋಗಾಸನನ ಅಲ್ವಾ? ಯೋಗದ ಒಂದು ಪದ್ಧತಿ ಅಂತ ನೀವು ಹೇಳ್ತೀರಾ, ಯೋಗ ಆಸನ. ಅದ್ರ ಬಗ್ಗೆ ನಾವು ಬರೋಣ. ಇದೆಲ್ಲ ಯೋಗನ? ಇದೆಲ್ಲ ಯೋಗನ? ಇದು ಆಫೀಸ್ ಯೋಗ, ಚೇರ್ ಯೋಗ, ಇವೆಲ್ಲ ಯೋಗನ? ಯೋಗದ ಬಗ್ಗೆ ಹಲವು ಮ್ಯಾಗಝಿನ್ಸ್ಗಳು ಎಲ್ಲ ಹೇಗೆ ಇದೆಲ್ಲ ಮಾಡ್ತಾರೆ, ದುಡ್ಡು ಮಾಡ್ತಾರೆ ಇವರು ಅಂತ ನೀವು ನೋಡ್ಬೋದು ಇಲ್ಲಿ. ಸೊ ಇವೆಲ್ಲ ಯೋಗನ? ಸೊ ಯೋಗ ಅಂದ್ರೆ ಏನು ಹಾಗಿದ್ರೆ? ಯೋಗ, ಸಂಪೂರ್ಣವಾದ ಯೋಗ ಅಂದ್ರೆ ಈ ಅಷ್ಟ ಅಂಗ ಯೋಗದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಅಷ್ಟಾಂಗ ಯೋಗದಲ್ಲಿ ಏನಿದೆ ಹಾಗಿದ್ರೆ? ಅಲ್ಲಿ ಯಮ ಇದೆ, ಅಂದ್ರೆ ಬಾಹ್ಯಿಕವಾಗಿ ನಾವು ಶುದ್ಧರಾಗಿರುವಂತಹದ್ದು, ಸರಿಯಾದ ಸಮಯದಲ್ಲಿ ನಿದ್ರೆ, ನಿಯಮ. ಆಂತರಂಗಿಕವಾಗಿ ನಾವು ಶುದ್ಧವಾಗಿರುವಂತಹದ್ದು, ಶಿಸ್ತುಬದ್ಧವಾಗಿರುವಂತಹದ್ದು. ಅದಾದ್ಮೇಲೆ ಆಸನ, ನೀವು ಹೇಳಿದಾಗೆ ಯೋಗ ಆಸನ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಪೋಶ್ಚರ್. ಆಮೇಲೆ ಬರುತ್ತೆ ಪ್ರಾಣಾಯಾಮ, ಅಂದ್ರೆ ಇಲ್ಲಿ ಪ್ರಾಣಾಯಾಮದಲ್ಲಿ ಉಸಿರಾಟದ ಕಂಟ್ರೋಲ್ ಬರುವಂತಹದ್ದು. ಪ್ರತ್ಯಾಹಾರದಲ್ಲಿ
ಈ ಇಂದ್ರಿಯ ಬಾಹಿಕ ಇಂದ್ರಿಯ ಇದೆ ಸೆನ್ಸ್ ಇಂದ ವಿಡ್ರಾ ಅಂದ್ರೆ ನಮ್ಮನ್ನು ನಾವು ಕಳ್ಕೊಂಡು ಈ ಪ್ರಪಂಚದಲ್ಲಿ ನಮ್ಮ ಅಸ್ತಿತ್ವವನ್ನು ನಾವು ಕಳೆದು ಅಂದ್ರೆ ಅದರ ಆ ಒಂದು ಕನೆಕ್ಷನ್ ಏನಿದೆ ಅದರಿಂದ ದೂರ ಸರಿಯುವಂತಹದ್ದು. ಧಾರಣದಲ್ಲಿ ಪೂರ್ತಿಯಾಗಿ ಮನಸ್ಸಿನಲ್ಲಿರುವ ಪರಮಾತ್ಮನ ಭಗವಂತನದಲ್ಲಿ ಕೇಂದ್ರೀಕೃತವಾಗುವಂತಹದ್ದು. ಅವನು ಅಲ್ಲಿ ಮಾಡಿ ಧ್ಯಾನಕ್ಕೆ ಬರ್ತಾನೆ. ಧ್ಯಾನದಲ್ಲಿ ಅವನು ಒಬ್ಬ ಯೋಗಿ ಅಂತ ಕರೆಸಿಕೊಳ್ತಾನೆ. ಆ ಧ್ಯಾನ ಪರಿಪೂರ್ಣವಾದಾಗ ಅವನು ಸಮಾಧಿಯ ಸ್ಥಿತಿಗೆ ಹೋಗ್ತಾನೆ. ಸಮಾಧಿಯ ಸ್ಥಿತಿಯಲ್ಲಿ ಅವನು ಭಗವಂತನ ಜೊತೆಗೆ ನೇರ ಸಂಪರ್ಕವನ್ನು ಪಡೀತಾನೆ. ಸೊ ಇದು ಭಗವತ್ ಸಾಕ್ಷಾತ್ಕಾರ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಆಗುವಂಥದ್ದು. ಅವನು ಸಮಾಧಿ ಸ್ಥಿತಿಗೆ ಬರಬೇಕಾಗತ್ತೆ. ಸೊ ಈಗ ನೋಡೋಣ ಒಂದೊಂದೇ ಅಷ್ಟಾಂಗ ಯೋಗದಲ್ಲಿ ಈ ಯಮ ನಿಯಮ ಅಂದ್ರೆ ಏನು ಅನ್ನುವಂಥದ್ದನ್ನ. ಸೊ ಯಾರಾದರೂ ಒಬ್ರು ಓದಿದ್ದು ಪೂರ್ತಿ. ಹರೇ ಕೃಷ್ಣ. ಯಮ ಹರೇ ಕೃಷ್ಣ. ಅವನು ಏಕಾಂತ ಸ್ಥಳದಲ್ಲಿ ಹರೇ ಕೃಷ್ಣ ಓದಿ ಪ್ರಭುಜಿ, ಓದಿ. ಅವನು ಏಕಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸಬೇಕು ಮತ್ತು ಯಾವಾಗಲೂ ತನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ನಿಯಂತ್ರಿಸಬೇಕು. ನಿಯಮ 6.17 ತಿನ್ನುವುದು, ಮಲಗುವುದು, ಕೆಲಸ ಮಾಡುವುದು ಮತ್ತು ಮನರಂಜನೆ ಅಭ್ಯಾಸಗಳಲ್ಲಿ ಮಿತವಾಗಿರುತ್ತಾನೆ. ಆಸನ 6 ನೆಲದ ಮೇಲೆ ಕುಶ ಹುಲ್ಲನ್ನು ಹಾಕಿ ನಂತರ ಅದನ್ನು ಜಿಂಕೆ ಚರ್ಮದಿಂದ ಮುಚ್ಚಿ, ಆಸನವು ತುಂಬಾ ಎತ್ತರವಾಗಿರಬಾರದು ಅಥವಾ ತುಂಬಾ ಕೆಳಗಿರಬಾರದು ಮತ್ತು ಪವಿತ್ರ ಸ್ಥಳದಲ್ಲಿ ನೆಲೆಗೊಂಡಿರಬೇಕು. ಒಬ್ಬನು ತನ್ನ ದೇಹ, ಕುತ್ತಿಗೆ ಮತ್ತು ತಲೆಯನ್ನು ನೇರ ರೇಖೆಯಲ್ಲಿ ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಮೂಗಿನ ತುದಿಯಲ್ಲಿ ಸ್ಥಿರವಾಗಿ ನೋಡಬೇಕು. ಹೀಗೆ ಕ್ಷೋಭೆ ಇಲ್ಲದ ನಿಶ್ಶಬ್ದ ಮನಸ್ಸಿನಿಂದ, ಭಯವಿಲ್ಲದೆ ಲೈಂಗಿಕ ಜೀವನದಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನನ್ನು ಧ್ಯಾನಿಸಬೇಕು. ಪ್ರಾಣಾಯಾಮ ಹೊರಹೋಗುವ ಉಸಿರಾಟದ ಚಲನೆಯನ್ನು ಹೊಳಬರುವಿಕೆಗೆ ಮತ್ತು ಹೊಳಬರುವ ಉಸಿರಾಟವನ್ನು ಹೊರಹೋಗುವಲ್ಲಿ ನಿಲ್ಲಿಸುವುದನ್ನು ಅಭ್ಯಾಸ ಮಾಡಿ ಮತ್ತು ಅಂತಿಮವಾಗಿ ಟ್ರಾನ್ಸ್ ನಲ್ಲಿ ಉಳಿಯಿರಿ. ಸೊ ಇದು ಜೈ ಶ್ರೀ ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಯಮ ಅಂದ್ರೆ ಅವನು ನಿಯಮ ಅಲ್ಲಿ ಬರುವಂತಹದ್ದು. ಏಕಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸ ಮಾಡಬೇಕು ಅಂದ್ರೆ ಈ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಅವನು ತನ್ನನ್ನು ತಾನು ಅನುಸರಿಸಬೇಕಾದ್ರೆ ಇದನ್ನ ಪಾಲಿಸ್ಬೇಕಾಗತ್ತೆ. ಅವನು ಯಾವಾಗಲೂ ತನ್ನ ಮನಸ್ಸನ್ನ ಎಚ್ಚರಿಕೆಯಿಂದ, ಮನಸ್ಸನ್ನುವಂಥದ್ದು ಕಂಟ್ರೋಲ್ ಅಲ್ಲಿ ಇರ್ಬೇಕಂತ ಎಚ್ಚರಿಕೆಯಿಂದ ಅದನ್ನು ಅವನು ನಿಯಂತ್ರಿಸಬೇಕು. ನಿಯಮದಲ್ಲಿ ಬರ್ತಾನೆ. ಸರಿಯಾದ ಸಮಯದಲ್ಲಿ ಮಲಗುವುದು, ಎಷ್ಟು ಬೇಕೋ ಅಷ್ಟೇ ನಿದ್ರೆ ಮಾಡೋದು, ಎಷ್ಟು ಬೇಕೋ ಅಷ್ಟೇ ತಿನ್ನೋದು, ಜಾಸ್ತಿ ತಿನ್ನೋದಿಲ್ಲ, ಕಡಿಮೆನೂ ತಿನ್ನೋದಿಲ್ಲ, ಅಥವಾ ಜಾಸ್ತಿ ಮಲಗೋದು ಇಲ್ಲ, ಕಡಿಮೆನೂ ಮಲಗೋದಿಲ್ಲ. ಸರಿಯಾದ ಅಂದ್ರೆ ಆ ರೀತಿಯಾಗಿ ಮತ್ತೆ ಯಾವುದೇ ಮನಸ್ಸನ್ನ ರಂಜಿಸುವಂತಹ ಯಾವುದೇ ಅಭ್ಯಾಸಗಳಲ್ಲಿ ಅವನು ಮಿತವಾಗಿರ್ತಾನೆ. ಅಲ್ಲಿ ಪೂರ್ತಿ ಅವನು ವಿಡ್ರಾ ಆಗೋದಿಲ್ಲ. ಆಮೇಲೆ ಅವನು ಆಸನದ ಪರಿಸ್ಥಿತಿಗೆ, ಅಂದ್ರೆ ಈ ಪೋಶ್ಚರಿಗೆ, ಧ್ಯಾನಕ್ಕೆ ಅವನು ಹೋಗ್ಲಿಕ್ಕೆ ರೆಡಿ ಆಗ್ಬೇಕಲ್ಲ, ಯಾವ ರೀತಿಯಾಗಿ ಅವನ ಆಸನ ಇರಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳಲಾಗಿದೆ. ಅಷ್ಟಾಂಗ ಯೋಗದಲ್ಲಿ ಮುಂದುವರಿಬೇಕಂದ್ರೆ ಅವನ ಆಸನದಲ್ಲಿ ಕುಶ ಹುಲ್ಲು ಅಂದ್ರೆ ನಾವು ದರ್ಭೆ ಅಂತ ಕರಿತೇವೆ. ಆ ದರ್ಭೆಯ ಹುಲ್ಲಿನ ಆಸನವನ್ನ ಹಾಕೊಂಡು ಅದರ ಮೇಲೆ ಜಿಂಕೆ ಚರ್ಮವನ್ನ ಮುಚ್ಚಿ, ಯಾಕೆಂದ್ರೆ ಅವನು ಮತ್ತೆ ಅವನ ಕುಳಿತುಕೊಳ್ಳುವಂತಹ ಆ ಆಸನ ಅನ್ನುವಂಥದ್ದು ಸ್ವಲ್ಪ ತುಂಬಾ ಕೆಳಗಡೆನೂ ಇರಬಾರ್ದು, ತುಂಬಾ ಮೇಲೂ ಇರಬಾರ್ದು. ಸೊ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಆ ಆಸನವನ್ನ ಅವನು ಮಾಡಿಕೊಂಡು ಅದರ ಮೇಲೆ ಕುಳಿತು ಅವನು ಧ್ಯಾನದಲ್ಲಿ ನಿರತನಾಗಬೇಕು. ಆಮೇಲೆ ಸೊ ಅದರಿಂದ ಅವನು ಆ ರೀತಿಯಾಗಿ ಮಾಡುವಾಗ ಅವನ ಮನಸ್ಸು ಹೇಗೆ, ಎಲ್ಲಿ ಕಾನ್ಸಂಟ್ರೇಷನ್ ಇರ್ಬೇಕಂದ್ರೆ ಹುಬ್ಬಿನ ಮಧ್ಯದಲ್ಲಿ ಅಥವಾ ಮೂಗಿನ ತುದಿಯನ್ನು ನಾವು ವೀಕ್ಷಿಸಬೇಕಂತೆ. ಆ ರೀತಿಯಾಗಿ ಆ ಒಂದು ಆಸನದಲ್ಲಿ ಕುಳಿತುಕೊಂಡು ನೇರ ರೇಖೆಯಲ್ಲಿ ಅವನ ತಲೆ ಮತ್ತು ದೇಹ, ಕುತ್ತಿಗೆ ಸರಿಯಾದ ಒಂದು ಸರಳ ರೇಖೆಯಲ್ಲಿ ಇರುವ ಹಾಗೆ ನಾವು ನೋಡಿಕೊಂಡು ಆ ರೀತಿಯಾಗಿ ಮೂಗಿನ ತುದಿ ಅಥವಾ ಹುಬ್ಬಿನ ಮಧ್ಯೆಯಲ್ಲಿ ಅವನು ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತೆ ಯಾವುದೇ ರೀತಿಯಾದಂತಹ ಲೈಂಗಿಕ ಜೀವನ ಇರ್ಬೋದು, ನಿಶ್ಶಬ್ದ ಮನಸ್ಸಿನಿಂದ ಅವನಲ್ಲಿ ಎಲ್ಲದರಿಂದ ಮುಕ್ತನಾಗಿ ಅವನು ತನ್ನ ಭಗವಂತನನ್ನ ಧ್ಯಾನಿಸಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಆ ರೀತಿಯಾಗಿ ಧ್ಯಾನಿಸುವಾಗ ಪ್ರಾಣಾಯಾಮನು ಮಾಡುತ್ತಾನೆ ಅವನ ಜೊತೆಗೆ. ಅಂದ್ರೆ ಉಸಿರಾಟದ ಕಂಟ್ರೋಲ್, ಬ್ರೆತ್ ಕಂಟ್ರೋಲ್ ಏನು ನಾವು ಹೇಳ್ತೇವೆ, ಅದನ್ನು ಅವನು ಮಾಡ್ತಾನೆ. ಸೊ ಹೇಗೆ ಅಂದ್ರೆ ಹೊರಗೆ ಹೋಗುವ ಉಸಿರಾಟ, ಒಳಗೆ ತೆಗೆದುಕೊಳ್ಳುವಾಗ ನಿಲ್ಲಿಸೋದು, ಶ್ವಾಸ ಉಚ್ಛ್ವಾಸ. ಸೊ ಅದನ್ನ ಅವನು ಸರಿಯಾದ ರೀತಿಯಲ್ಲಿ ಮಾಡಿ ಒಂದು ಟ್ರಾನ್ಸ್ಗೆ ಬರ್ತಾನೆ. ಟ್ರಾನ್ಸ್ ಅಂದ್ರೆ ಒಂದು ಅರೆ ಪ್ರಜ್ಞಾವಸ್ಥೆಯ
ಒಂದು ಸ್ಥಿತಿ ಅಂತ ನಾವು ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಏನಾಗತ್ತೆ ಪ್ರತ್ಯಾಹಾರದಲ್ಲಿ? ಯಾರಾದ್ರೂ ಓದಿ. ಹರೇ ಕೃಷ್ಣ. ಪ್ರತ್ಯಾಹಾರ ಭೌತಿಕ ಅಸ್ತಿತ್ವದ ನಿಲುಗಡೆ. ಧಾರಣ ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತುಬದ್ಧಗೊಳಿಸುತ್ತಾನೆ ಮತ್ತು ಎಲ್ಲಾ ಭೌತಿಕ ಬಯಕೆಗಳಿಂದ ರಹಿತನಾಗಿ ಅತೀಂದ್ರಿಯದಲ್ಲಿ ನೆಲೆಸುತ್ತಾನೆ. ಅವನು ಯೋಗವನ್ನು ಪಡೆದಿದ್ದಾನೆ ಎಂದು ಹೇಳಲಾಗುತ್ತದೆ. ಧ್ಯಾನ ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪವು ಅಲುಗಾಡುವುದಿಲ್ಲ. ಆದುದರಿಂದ ಅತೀಂದ್ರಿಯವಾದ ಯಾರ ಮನಸ್ಸನ್ನು ನಿಯಂತ್ರಿಸಲಾಗುತ್ತದೆಯೋ ಅವನು ಅತೀಂದ್ರಿಯ ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಸ್ಥಿರವಾಗಿರುತ್ತಾನೆ. ಸಮಾಧಿ ಅತ್ಯಂತ ಕಷ್ಟದ ನಡುವೆಯೂ ಒಬ್ಬನು ಎಂದಿಗೂ ಅಲುಗಾಡುವುದಿಲ್ಲ. ಇದು ಭೌತಿಕ ಸಂಪರ್ಕದಿಂದ ಉಂಟಾಗುವ ಎಲ್ಲಾ ದುಃಖಗಳಿಂದ ನಿಜವಾದ ಸ್ವಾತಂತ್ರ್ಯವಾಗಿದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಭೌತಿಕ ಅಸ್ತಿತ್ವದ ನಿಲುಗಡೆ. ಅವನು ಈ ಫಿಸಿಕಲಿ ಈ ಭೌತಿಕ ಪ್ರಪಂಚದಲ್ಲಿ ತಾನಿದ್ದೇನೆ ಅಂದ್ರೆ ಯಾವಾಗ ಅವನು ಪ್ರಾಣಾಯಾಮದ ನಂತರ ಅವನಿಗೆ ಈ ಸಂಪರ್ಕ, ಭೌತಿಕ ಪ್ರಪಂಚದ ಸಂಪರ್ಕ ಕಡಿದು ಹೋಗುತ್ತೆ. ಆಗ ಅವನು ಧರಿಸಿರ್ತಾನೆ. ಧರಿಸುವುದು ಧಾರಣ ಅಂದ್ರೆ ಅವನು ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತುಬದ್ಧಗೊಳಿಸ್ತಾನೆ. ಅಲ್ಲಿ ಅಂದ್ರೆ ಮನಸ್ಸು ಅನ್ನುವಂಥದ್ದು ಸ್ಥಿರವಾಗತ್ತೆ. ಸ್ಥಿರವಾಗಿ ಭಗವಂತನನ್ನ ಅವನು ಅವನ ಕುರಿತಾಗಿ ಧ್ಯಾನವನ್ನ ಶುರು ಮಾಡ್ತಾನೆ. ಅದೇ ಅವನು ನೆಕ್ಸ್ಟ್ ಧ್ಯಾನಕ್ಕೆ ಹೋಗುವಂಥದ್ದು. ಎಲ್ಲಾ ಭೌತಿಕ ಬಯಕೆಗಳಿಂದ ರಹಿತನಾಗಿ, ಭೌತಿಕವಾಗಿ ಅವನ ಅಸ್ತಿತ್ವವೇ ಇರುವುದಿಲ್ಲ ಅಲ್ಲಿ. ಅವನ ಶರೀರ ಮಾತ್ರ ಅಲ್ಲಿದ್ರೂ ಸಹಿತ ಅವನ ಮನಸ್ಸು, ಅವನ ಇಂದ್ರಿಯಗಳು, ಅವನ ಅಂತರೇಂದ್ರಿಯ, ಹೀಗೆ ಅವನ ಬುದ್ಧಿ ಎಲ್ಲವೂ ಭಗವಂತನಲ್ಲಿ ಸ್ಥಿರವಾಗುತ್ತೆ. ಮತ್ತೆ ಹೇಗೆ ಧ್ಯಾನ ಮಾಡ್ತಾನೆ ಭಗವಂತನನ್ನ. ಅವನು ಹೇಳ್ತಾನೆ ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಸ್ಥಿರನಾಗ್ತಾನೆ. ಅವನು ಎಷ್ಟು ಸ್ಥಿರ ಅಂದ್ರೆ ಗಾಳಿ ಇಲ್ಲದಲ್ಲಿ ದೀಪ ಹೇಗಿರುತ್ತೆ ಆ ರೀತಿಯಾಗಿ, ಗಾಳಿ ಇಲ್ಲದ ಜಾಗದಲ್ಲಿ ದೀಪ ಹೇಗೆ ಸ್ಟ್ರೇಟ್ ಆಗಿರುತ್ತೆ ಅಲ್ವಾ, ಏನು ಫ್ಲೇಮ್ ಅಲ್ಗಾಡೋದಿಲ್ಲ. ಅದೇ ರೀತಿ ಅವನ ಮನಸ್ಸು ಅನ್ನುವಂಥದ್ದು ಸಹಿತ ಅಷ್ಟು ಸ್ಥಿರವಾಗಿರುತ್ತೆ ಭಗವಂತನ ಧ್ಯಾನದಲ್ಲಿ. ಸೊ ಆಮೇಲೆ ಆ ರೀತಿಯಾಗಿ ಅವನು ಸ್ಥಿರವಾದ ಮೇಲೆ ಅವನು ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಸಮಾಧಿ ಸ್ಥಿತಿ ಅಂದ್ರೆ ಏನು? ಅಲ್ಲಿ ಅವನಿಗೆ ನಿಜವಾದ ಸ್ವಾತಂತ್ರ್ಯ ಸಿಗತ್ತೆ. ನಾವೇನೋ ನಿಜವಾದ ನಮ್ಮ ಸ್ವಾತಂತ್ರ್ಯ ಅಂತ ಬಬ್ಬೆ ಹೊಡಿತೇವೆ ಈ ಭೌತಿಕ ಪ್ರಪಂಚದಲ್ಲಿ. ಆ ಸ್ವಾತಂತ್ರ್ಯಕ್ಕೂ ಈ ಸ್ವಾತಂತ್ರ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಸ್ವಾತಂತ್ರ್ಯ ಯಾವುದೂ ಇಲ್ಲ. ನಾವು ಸುಮ್ಮನೆ ಹೇಳ್ತಾ ಇದ್ದೇವೆ ಸ್ವಾತಂತ್ರ್ಯ 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 ಅಂತ. ಅಂದ್ರೆ ಎಲ್ಲ ಕಡೆನೂ ನಾವು ಬಂಧನದಲ್ಲೇ ಇರ್ತೇವೆ. ಆದರೆ ನಿಜವಾದ ಐಹಿಕ ಪ್ರಪಂಚದ ಬಂಧನದಿಂದ ಅವನಿಗೆ ಬಿಡುಗಡೆ ಸಿಗುವಂಥದ್ದು, ಸ್ವಾತಂತ್ರ್ಯ ಸಿಗುವಂಥದ್ದು ಈ ರೀತಿಯಾಗಿ ಅವನು ಸಮಾಧಿ ಸ್ಥಿತಿಯಲ್ಲಿ ಬಂದಾಗ. ಈ ಒಂದು ಅಷ್ಟಾಂಗ ಯೋಗವನ್ನ ನೀವೆಲ್ಲ ಮಾಡ್ತೀರಾ? ನಾವೆಲ್ಲ ಮಾಡ್ಲಿಕ್ಕೆ ರೆಡಿ ಇದ್ದೇವಾ? ಏನ್ ಹೇಳ್ತೀರಾ? ಹರೇ ಕೃಷ್ಣ. ಏನ್ ಹೇಳ್ತೀರಾ? ಯಾರಾದ್ರೂ ಈ ಅಷ್ಟಾಂಗ ಯೋಗವನ್ನ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಾ? ನಮ್ಮ ಹತ್ರ ಆಗತ್ತ ಇದನ್ನ ಮಾಡ್ಲಿಕ್ಕೆ ಇವಾಗ? ಹರೇ ಕೃಷ್ಣ ಪ್ರಭುಜಿ. ಇಲ್ಲ ಪ್ರಭುಜಿ, ಅಷ್ಟಾಂಗ ಯೋಗ ಕಲಿಯುಗದಾಗ ಬರಲ್ಲ ಪ್ರಭುಜಿ. ಕಲಿಯುಗದಲ್ಲಿ ಬರೋದಿಲ್ಲ. ಪ್ರಯತ್ನ ಮಾಡಬಹುದು. ಪ್ರಯತ್ನ ಮಾಡಬಹುದು ಅಲ್ವಾ? ಆದ್ರೆ ಪ್ರಯತ್ನ ಮಾಡಿದ್ರೆ ಪರಿಪೂರ್ಣ ಆಗದೆ ಇದ್ರೆ ಏನಾಗತ್ತೆ? ಈಗ ನಾವು ಪ್ರಯತ್ನ ಮಾಡ್ಬೋದು, ಈಗೇನೋ ಒಂದು ವಿಷಯ ಪ್ರಯತ್ನ ಮಾಡ್ಬೋದು, ಆದ್ರೆ ಅದು ಪರಿಪೂರ್ಣ ಆಗಿಲ್ಲ ಅಂದ್ರೆ ಏನಾಗತ್ತೆ ಮಾತಾಜಿ? ಏನು ಮನಸ್ಸು ನಿಗ್ರಹ ಆಗಿಲ್ಲ ಅಂದ್ರೆ ಅದರಿಂದ ಪ್ರಯೋಜನ ಕೆಳಗೆ ಮತ್ತೆ ಬಿದ್ದು ಹೋಗ್ತೀವಿ ಅಲ್ವಾ? ಮತ್ತೆ ಶುರು ಮಾಡ್ಬೇಕಾಗತ್ತೆ ಹೊಸದಾಗಿ, ಹೌದಾ ಅಲ್ಲ? ಸೊ ಆದ್ರೆ ಇಷ್ಟೊಂದು ಯಮ ನಿಯಮ, ಏನೋ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇಷ್ಟೊಂದು ಹಂತಗಳನ್ನ ನಾವು ಹೋಗ್ಬೇಕಾಗತ್ತೆ. ನಾವು ಎಲ್ಲಿ ಯಮ ನಿಯಮದಲ್ಲಿಯೇ ಅರ್ಧ ಅದನ್ನೇ ದಾಟುವುದಿಲ್ಲ. ಮತ್ತೆ ನಾವು ಹೇಗೆ ಅಷ್ಟಾಂಗ ಯೋಗ ಮಾಡ್ಬೋದು ಹೇಳಿ? ನಮ್ಮ ಹತ್ರ ಅಷ್ಟು ಸಮಯವೂ ಇಲ್ಲ. ಈಗ ಈ ಸತ್ಯಯುಗ ಆದ್ರೆ 1,00,000 ವರ್ಷ ಒಬ್ಬ ಜೀವಿ ಬದುಕ್ತಾ ಇದ್ದ. ಆದರೆ ಈಗ ನಮಗೆ ಕಲಿಯುಗದಲ್ಲಿ ಇರುವುದು ಎಷ್ಟು ವರ್ಷ? ಬರೀ 100 ವರ್ಷ ಸರಾಸರಿ ಆಯುಷ್ಯ. ಅದು ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಸೊ ಆ 100 ವರ್ಷದಲ್ಲಿ ನಾವು ಇಷ್ಟೊಂದೆಲ್ಲ ಮಾಡ್ಲಿಕ್ಕೆ ಎಲ್ಲಿಂದ ಸಾಧ್ಯ ಆಗತ್ತೆ ಅಲ್ವಾ? ನಾವು ಎಷ್ಟೊಂದು ಬಂಧನದಲ್ಲಿ ಈಗ ಇದ್ದೇವೆ. ಸಮಯ ಸಿಕ್ಕಿದ್ರು, ನಮಗೆ ಒಂದು ಅಪಾರ್ಚುನಿಟಿ ಸಿಕ್ಕಿದ್ರೂ ಸಹಿತ
ಅದನ್ನ ಪರಿಪೂರ್ಣವಾಗಿ ನಾವು ಮಾಡ್ತೇವೆ ಅನ್ನುವಂಥದ್ದು ಯಾವ ಗ್ಯಾರಂಟಿ? ಅದಕ್ಕೆ ಅರ್ಜುನ ಹೇಳ್ತಾ ಇದ್ದ ಏನು ಅಂದ್ರೆ, ಅರ್ಜುನ ಹೇಳ್ತಾನೆ ಅದಕ್ಕೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲಭದ್ರಡಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸದುಷ್ಕರಂ. ಹರೇ ಕೃಷ್ಣ. ಹೋಗೋದು ಯಾರಾದ್ರು? ಕೃಷ್ಣನೇ ಮನಸ್ಸು ಸಂಚಲವಾದದ್ದು, ಪ್ರಕ್ಷುಬ್ಧವಾದ, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು, ಗಾಳಿಯನ್ನು ನಿಯಂತ್ರಿಸುವುದಕ್ಕೆ ಕಷ್ಟ ಎಂದು ನನಗೆ ತೋರುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಸೊ ಅರ್ಜುನನಿಗೆ ಸಂಮೋಹನ ವಿದ್ಯೆ ಗೊತ್ತಿದೆ. ಅವನು ಬಾಣ ಬಿಟ್ಟು ವಾಯುವನ್ನ ನಿಗ್ರಹಿಸಿ ಕೌರವರನ್ನ ಅಂದ್ರೆ ಪ್ರಜ್ಞೆ ತಪ್ಪಿಸ್ತಾನೆ. ಅವನು ಅಜ್ಞಾತವಾಸದಲ್ಲಿರುವಾಗ, ವಿರಾಟನ ಅರಮನೆಯಲ್ಲಿರುವಾಗ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಓ ಪಾಂಡವರು ಇಲ್ಲಿದ್ದಾರೆ ಅಂತ. ಓ ಅವರನ್ನ ಸೈನ್ಯ ಬರುತ್ತೆ. ಇವನು ವಿರಾಟನ ಉತ್ತರನ ಜೊತೆಗೆ ಯುದ್ಧ ಮಾಡಿ ಅಲ್ಲಿ ಸಂಮೋಹನಾಸ್ತ್ರ. ಸೊ ಅವನು ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಗಾಳಿ ನಾನು ನಿಗ್ರಹಿಸಬಲ್ಲೆ, ಆದ್ರೆ ಈ ಮನಸ್ಸು ಸುಲಭ ಇಲ್ಲ. ಇದಕ್ಕೆ ಒಂದು ಸಾಧನೆ ಬೇಕಾಗತ್ತೆ, ಸಮಯ ತಗೊಳತ್ತೆ. ಮನಸ್ಸನಿಗೆ ನಾವು ಟ್ರೈನಿಂಗ್ ಮಾಡಬೇಕು, ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಭಗವಂತನ ನಾಮಸ್ಮರಣೆಯನ್ನ ಪ್ರತಿನಿತ್ಯ ಮಾಡುವುದರಿಂದ ಮನಸ್ಸು ಸ್ಥಿರವಾಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಬಹಳ ಕಷ್ಟ ಈ ಮನಸ್ಸನ್ನ ನಿಗ್ರಹಿಸೋದು. ಈ ಕ್ಷಣದಲ್ಲಿ ಇರುವಂತಹದ್ದು ಮನಸ್ಸು ಇನ್ನೊಂದು ಕ್ಷಣದಲ್ಲಿ ಬೇರೆದೇ ಆಲೋಚನೆಯಲ್ಲಿ ಇರುತ್ತೆ ಅಲ್ವಾ? ಇಂತಹ ಮನಸ್ಸನ್ನ, ಚಂಚಲವಾದ ಮನಸ್ಸನ್ನ ನಾವು ಹಿಡಿದಿಟ್ಕೊಂಡು ಈ ಅಷ್ಟಾಂಗ ಯೋಗದಲ್ಲಿ ಮುಂದುವರಿಯೋದು ಆಗತ್ತ ನಮ್ಮ ಹತ್ರ? ಕಷ್ಟ. ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ಪ್ರಭುಜಿ, ಸರ್ವಸಂಗ ಪರಿತ್ಯಾಗಿ ಆದ್ರೆ ಸಾಧ್ಯವಾಗಬಹುದು. ಸರ್ವಸಂಗ ಪರಿತ್ಯಾಗಿ ಆಗ್ಲಿಕ್ಕೂ ಟ್ರೈನಿಂಗ್ ಬೇಕಲ್ಲ, ಅಭ್ಯಾಸ ಇಲ್ಲದೆ ಎಲ್ಲ ಯಾವ್ದಾದ್ರು ಆಗ್ಲಿಕ್ಕೆ ಸಾಧ್ಯವಾ? ಈಗ ನೆಕ್ಸ್ಟ್ ಭಗವಂತನ ಉತ್ತರ ಇದೆ ಇದಕ್ಕೆ. ಈಗ ಅರ್ಜುನ ಹೇಳ್ತಾ ಇದ್ದದ್ದೇನು, ಈ ಮನಸ್ಸು ಇಷ್ಟು ಚಂಚಲ. ಅರ್ಜುನ ಅವನ ಮನಸ್ಸು ಎಷ್ಟು ಸ್ಥಿರ ಒಂದ್ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಯಾಕೆಂದ್ರೆ ಅವನು ಬಿಲ್ವಿದ್ಯೆ ಪರೀಕ್ಷೆಯಲ್ಲಿ ಸಹಿತ ದ್ರೋಣಾಚಾರ್ಯರು ಕೇಳಿದಾಗ ಅವನು ಒಬ್ಬನೇ ಹೇಳ್ತಾ ಇರುವಂತದ್ದು, ನನಗೆ ಪಕ್ಷಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ, ಮತ್ತೇನು ಕಾಣಿಸ್ತಾ ಇಲ್ಲ. ಅವನು ಗುರಿ ಬಗ್ಗೆ ಅವನು ಅಷ್ಟು ಇದಾಗಿರ್ತಾನೆ, ಡಿಟರ್ಮೈಂಡ್ ಆಗಿರ್ತಾನೆ ಅವನು. ಅಷ್ಟು ಅವನಿಗೆ ಗುರಿಯ ಬಗ್ಗೆ ಅಂದ್ರೆ ಯಾವುದೇ ಚಂಚಲತೆ ಇರುವುದಿಲ್ಲ ಅಲ್ಲಿ ಅವನಿಗೆ. ಅದೇ ದ್ರೌಪದಿಯ ಸ್ವಯಂವರದ ಸಮಯದಲ್ಲಿ ಅವನು ಹೇಗೆ ಮತ್ಸ್ಯ ಯಂತ್ರವನ್ನ ಭೇದಿಸ್ತಾನೆ ಅಲ್ವಾ? ಎಣ್ಣೆಯಲ್ಲಿ, ಕೆಳಗಡೆ ಇರುವಂತಹ ಎಣ್ಣೆಯಲ್ಲಿ ನೆರಳನ್ನ ನೋಡ್ಕೊಂಡು ಆ ತಿರುಗುವ ಮೀನಿನ ಕಣ್ಣಿಗೆ ಬಾಣ ಬಿಡ್ತಾನೆ. ಅದಕ್ಕೆ ಎಷ್ಟೊಂದು ಪ್ರಾಕ್ಟೀಸ್, ಎಷ್ಟೊಂದು ಕಾನ್ಸಂಟ್ರೇಷನ್ ಬೇಕು ಅದನ್ನ ಮಾಡುವಾಗ ಅವನಿಗೆ ಅಲ್ವಾ? ಅಂತಹ ಅರ್ಜುನ ಹೇಳ್ತಾ ಇದ್ದಾನೆ, ಮನಸ್ಸು ಅನ್ನುವಂಥದ್ದು ಚಂಚಲ, ಇದು ಪ್ರಕ್ಷುಬ್ಧ, ಹಠಮಾರಿ, ಕೇಳೋದಿಲ್ಲ ಮನಸ್ಸು. ನಾವು ಈಗ ಹೇಳ್ತೇವೆ ಏನೋ ಒಂದು, ಓಕೆ ನಾನು ಇದನ್ನ ಮಾಡ್ತೇನೆ, ನಾಳೆಯಿಂದ ಇದನ್ನ ಮಾಡೋದಿಲ್ಲ ಅಂತ. ಆದ್ರೆ ಒಂದ್ ಸ್ವಲ್ಪ ಹೊತ್ತಿಗೆ ಮತ್ತೆ ಒಂದ್ಸಲ ಏನು, ಈಗ ಆಗಲ್ಲ ಬಿಟ್ಟಾಗ ಮಾಡ್ಬಿಡೋಣ, ಏನಾಗತ್ತೆ ಅಲ್ವಾ? ಸೊ ಇದನ್ನ ಗೆಲ್ಲಲಿಕ್ಕೆ ನಮಗೆ ಸಮಯ ಬೇಕಾಗತ್ತೆ. ಇನ್ನು ಅಷ್ಟಾಂಗ ಯೋಗ ಮಾಡೋದು ಎಲ್ಲಿಂದ? ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ ಏನು, ಶ್ರೀ ಭಗವಾನು ವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಹರೇ ಕೃಷ್ಣ. ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹುವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಹರೇ ಕೃಷ್ಣ. ಮನಸ್ಸನ್ನ ಹೇಗೆ ನಿಗ್ರಹಿಸುವುದು? ಯೋಗ್ಯವಾದ ವೈರಾಗ್ಯದಿಂದ. ಹರೇ ಕೃಷ್ಣ. ಮ್ಯೂಟ್ ಅಲ್ಲಿರಿ ದಯವಿಟ್ಟು. ಓಕೆ, ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನ ನಿಗ್ರಹಿಸಲಿಕ್ಕೆ ಸಾಧ್ಯ. ಯೋಗ್ಯವಾದ ವೈರಾಗ್ಯ ಅಂದ್ರೆ ಏನ್ ಹೇಳ್ತಾ ಇದ್ದಾನೆ ಅವನಿಲ್ಲಿ? ವೈರಾಗ್ಯದ ಬಗ್ಗೆ ಅಂದ್ರೆ ಯಾವುದೇ ಕರ್ಮದ ಫಲಕ್ಕೆ ನಾವು ಅಂಟಿಕೊಳ್ಳದೆ ಇರುವಂತಹದ್ದು. ನಾವು ಯಾವಾಗ ಕೃಷ್ಣನನ್ನ ಪ್ರೀತಿಸಲಿಕ್ಕೆ ಶುರು ಮಾಡ್ತೇವೆ, ಆವಾಗ ಎಲ್ಲವನ್ನೂ ನಾವು ಸರಿಯಾದ ರೀತಿಯಲ್ಲಿ ನೋಡಬಹುದು, ಎಲ್ಲವನ್ನೂ ಪ್ರೀತಿಸಬಹುದು, ಪ್ರತಿಯೊಂದು ಕೆಲಸ ಮಾಡಲಿಕ್ಕೆ ಶುರುವಾಗತ್ತೆ. ಮನಸ್ಸಿನಲ್ಲಿ ಭಗವಂತ ಇರಬೇಕಾಗತ್ತೆ. ಮನಸ್ಸನ್ನ
ನಾವು ಅವನನ್ನು ಪ್ರೀತಿಸುವ ಅಭ್ಯಾಸವನ್ನ ಮಾಡ್ಕೋಬೇಕು. ಯೋಗ್ಯವಾದ ವೈರಾಗ್ಯ, ಯಾವುದೇ ಐಹಿಕ ಪ್ರಪಂಚದ ಇಂದ್ರಿಯ ತೃಪ್ತಿಯ ಕೆಲಸಗಳ ಮೇಲೆ ಆಸಕ್ತಿ ಅನ್ನುವಂತಹದ್ದು ಇರಬಾರ್ದು. ವೈರಾಗ್ಯ ಅಂತ ಅದು ಎಲ್ಲಿ ನಾವು ಕರ್ಮ ಫಲಗಳಿಗೆ ಅಂಟಿಕೊಳ್ಳದೆ ಇರುವಂತಹದ್ದು. ಇದು ಯಾವಾಗ ಹೇಗೆ ಮಾಡ್ಬೋದು ಅಂದ್ರೆ ಅಭ್ಯಾಸದಿಂದ ಮಾತ್ರ ಸಾಧ್ಯ, ಅದನ್ನು ನಿಗ್ರಹಿಸಬಹುದು. ಅದರಿಂದ ಪ್ರತಿನಿತ್ಯ ನಾವು ಹರಿನಾಮ ಸ್ಮರಣೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಮನಸ್ಸು ಸ್ಥಿರವಾಗುತ್ತೆ. ಮನಸ್ಸು ಸ್ಥಿರವಾದಾಗ ನಮಗೆ ಯೋಗ್ಯವಾದ ವೈರಾಗ್ಯ ಬರುತ್ತೆ. ಯೋಗ್ಯವಾದ ವೈರಾಗ್ಯ ಬಂದಾಗ ನಮಗೆ ಭಗವಂತನ ಜೊತೆಗೆ ಸೆಳೆತ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಕೃಷ್ಣನ ಸೆಳೆತ ನಮಗೆ ಜಾಸ್ತಿ ಆಗುತ್ತೆ, ಆಗ ನಮಗೆ ಅಂದರೆ ಅವನ ಮೇಲೆ ಒಂದು ರೀತಿಯಾದಂತಹ ಭಕ್ತಿ ಮುಂದಿನ ಹಂತಕ್ಕೆ ಹೋಗುತ್ತೆ. ಭಕ್ತಿಯ ಹಂತಗಳು ಈಗ ನಾವು ನೆಕ್ಸ್ಟ್ ಬರ್ತಾ ಇರುವಂತಹದ್ದೇ ಭಕ್ತಿಗೆ. ಸೊ ಆ ಭಕ್ತಿ ಇಲ್ಲಿ ಭಗವಂತ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಕರ್ಮಯೋಗದ ಬಗ್ಗೆ ಮುಗಿಸ್ಬಿಟ್ಟು ಭಕ್ತಿ ಯೋಗದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದರಿಂದ ಅದು ಬೇಕಾಗಿರುವಂಥದ್ದು ಯೋಗ್ಯವಾದ ವೈರಾಗ್ಯ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಾರು ನನ್ನನ್ನು ಹರೇ ನಿಜವಾಗಿಯೂ ಕೃಷ್ಣ. ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನು ಕಾಣುತ್ತಾನೆಯೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಹರೇ ಕೃಷ್ಣ. ಅಹಂ ಭಕ್ತಃ ಪರಾಧೀನ ಅಂದ್ರೆ ನಾನು ಕೃಷ್ಣ ಯಾವಾಗಲೂ ಭಕ್ತರ ಅಧೀನ. ಅವನು ಹಲವಾರು ಕಡೆ ನಾವು ಅದನ್ನು ನೋಡ್ಬೋದು. ಯಾರು ಅವನನ್ನ ಪ್ರೀತಿಯಿಂದ, ಅವನಿಗೆ ಏನೋ ಕೃಷ್ಣನಿಗೆ ಬೇಕಾಗಿರೋದೇನೋ ಪ್ರೀತಿ, ಭಕ್ತರ ಪ್ರೀತಿ. ಅವನು ಯಾರು ಅವನನ್ನ ಭಕ್ತಿಯಿಂದ ಅವನ ಸೇವೆಯನ್ನ ಮಾಡ್ತಾರೋ ಅಥವಾ ಅವನನ್ನ ನೆನೆಸ್ಕೊಳ್ತಾರೋ ಅಂಥವರಿಗೆ ಭಗವಂತ ಅವರ ಅಧೀನ. ಅವರು ಹೇಳ್ದಾಗ ಕೇಳ್ತಾನೆ ಅವನಂತ, ಭಕ್ತರು ಹೇಳ್ದಾಗೆ. ಸೊ ಅದರಿಂದ ಅವನೇನ್ ಹೇಳ್ತಾ ಇದ್ದಾನೆ, ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೋ ಯಾರು, ಭಗವಂತನನ್ನೇ ಎಲ್ಲ ಕಡೆ ಕಾಣಬೇಕು. ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ದೇವರು? ಇಲ್ಲಿದ್ದಾನ, ಅಲ್ಲಿದ್ದಾನ. ಪ್ರಹ್ಲಾದ ಹೇಳ್ತಾನೆ, ಅವನು ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ ಅವನು. ಆ ರೀತಿಯಾಗಿ ನಾವು ಭಗವಂತನನ್ನು ಎಲ್ಲ ಕಡೆ ನೋಡ್ಬೇಕು. ಯಾಕೆಂದ್ರೆ ಇನ್ನು ಮುಂದೆ ಹೋಗ್ತಾ ಹೋದಾಗೆ 10ನೇ ಅಧ್ಯಾಯದಲ್ಲಿ ಅವನ ವಿಭೂತಿ ಯೋಗ ಇದೆ. ಅಲ್ಲಂತೂ ನಮಗೆ ಕ್ಲಿಯರ್ ಆಗತ್ತೆ, ಎಲ್ಲ ಕಡೆ ಕೃಷ್ಣನೇ, ಬೇರೆ ಕೃಷ್ಣ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನುವಂಥದ್ದು. ಅದರಿಂದ ಯಾರು ಅವನನ್ನ ಕಾಣ್ತಾನೋ ಮತ್ತು ನನ್ನನ್ನು ಎಲ್ಲೆಲ್ಲಿಯೂ ಕಾಣ್ತಾನೋ, ಎಲ್ಲವನ್ನ ನನ್ನಲ್ಲಿ ಕಾಣ್ತಾನೆ, ಎಲ್ಲವೂ ಅವನಲ್ಲೇ ಇರುವಂತಹದ್ದು. ಅಂದ್ರೆ ಅದನ್ನು ನಾವು ವಿಶ್ವರೂಪ ದರ್ಶನ ಯೋಗದಲ್ಲಿ ಇಡೀ ವಿಶ್ವವನ್ನು ಅವನು ಹೇಗೆ ವ್ಯಾಪಿಸಿಕೊಂಡಿದ್ದಾನೆ, ಅದರಿಂದ ಅವನು ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡ ಮೇಲೆ ಆ ವಿಶ್ವದಲ್ಲಿ ಇರುವುದು ಎಲ್ಲ ಅವನಲ್ಲಿಯೇ ಇರಬೇಕಲ್ವಾ. ಅವನಲ್ಲದೆ ಬೇರೆ ಕಡೆ ಇರ್ಲಿಕ್ಕೆ ಅದು ಸಾಧ್ಯವಿಲ್ಲ. ಯಾರು ಇದನ್ನು ತಿಳ್ಕೊಳ್ತಾನೆ, ನನ್ನನ್ನು ಅವರು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಅದು ಕೃಷ್ಣನಿಗೆ ಅವರು ಬೇಕು, ಅವನಿಗೆ ಕೃಷ್ಣ ಬೇಕು, ಅವರಿಗೆ ಕೃಷ್ಣನಿಗೆ ಅವನು ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ ವಶ್ಯಾತ್ಮನಾತು ಯತತ ಶಕ್ಯೋ ವಾಪ್ತು ಮುಪಾಯತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿರ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ. ಭಗವಂತ ಹೇಳ್ತಾ ಇರುವಂತದ್ದು ಏನೋ, ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಕಷ್ಟ. ಆದರೆ ಮನಸ್ಸನ್ನು ನಾವು ಯಾವಾಗ ನಿಗ್ರಹಿಸ್ತೇವೋ ಆಗ ಯೋಗ್ಯ ರೀತಿಯಲ್ಲಿ ಪ್ರಯತ್ನಿಸ್ತಾರೋ, ಅಂದ್ರೆ ನಾವು ಪ್ರಯತ್ನ ಮಾಡಬೇಕು. ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಅದಕ್ಕೆ ಎಲ್ಲ ಕಡೆಗೆ ನಮ್ಮ ಪ್ರಯತ್ನ ಅನ್ನುವಂತಹದ್ದು ಇರಲೇಬೇಕಾಗತ್ತೆ. ಭಗವಂತ ಹೌದು, ಎಲ್ಲವೂ ಅವನ ಇಚ್ಛೆ ಮೇರೆಗೆ ಆಗತ್ತೆ, ಆದ್ರೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ನಮ್ಮ ಪ್ರಯತ್ನವೂ ಇರಬೇಕು ಅನ್ನುವಂತಹದ್ದು. ಅದರಿಂದ ಯಾರ ಮನಸ್ಸು ನಿಯಂತ್ರಣದಲ್ಲಿರ್ತದೆ ಮತ್ತು ಯಾರು ಯೋಗ್ಯವಾದ ರೀತಿಯಲ್ಲಿ ಪ್ರಯತ್ನಿಸುತ್ತಾರೋ, ಯೋಗ್ಯವಾದ ರೀತಿಯಲ್ಲಿ ಹೇಗೆ, ಯಾವುದು ಯೋಗ್ಯ ರೀತಿ ಅನ್ನೋದು ನಮ್ಗೆ ಗೊತ್ತಾಗೋದು ಹೇಗೆ, ಅದು
ಗುರುವಿನ ಆಶ್ರಯ ಪಡೆದಾಗ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ. ಗುರುವಿನ ಆಶ್ರಯವನ್ನು ಪಡೆದು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಈ ರೀತಿಯಾಗಿ ಪ್ರಯತ್ನ ಮಾಡಿದಾಗ ನಮಗೆ ಯಶಸ್ಸು ಖಂಡಿತವಾಗಿಯೂ ಸಿಗತ್ತೆ ಅನ್ನುವಂಥದ್ದನ್ನ ಕೃಷ್ಣ, ಇದು ನನ್ನ ಅಭಿಪ್ರಾಯ. ಕೃಷ್ಣ ಅಭಿಪ್ರಾಯ ಕೊಡ್ತಾ ಇದ್ದಾನೆ ಅಂದ್ರೆ ಒಪಿನಿಯನ್. ಕೃಷ್ಣ ಯಾಕೆ ಒಪಿನಿಯನ್ ಕೊಡ್ಬೇಕು ನಮ್ಗೆ ಅಲ್ವಾ? ಕೃಷ್ಣ ಶುಡ್ ಆರ್ಡರ್, ಓಕೆ ಹೀಗೆ ನೀನ್ ಇರ್ಬೇಕು ಅಂತ. ಅರ್ಜುನ ವಾಚ ಅಯತಿ ಶ್ರದ್ಧಯೋಪೇತೋ ಯೋಗ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಮಗತಿಂ ಕೃಷ್ಣ ಗಚ್ಚತಿ. ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲವಾದ ವ್ಯಕ್ತಿಯ ಗಮ್ಯಸ್ಥಾನ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಈಗ ಯೋಗಾಭ್ಯಾಸದಲ್ಲಿ ಅವನು ವಿಫಲನಾದರೆ, ಅವನು ಭಗವತ್ ಸಾಕ್ಷಾತ್ಕಾರ ಪಡೆದಿಲ್ಲ ಅಂದ್ರೆ ಅದಕ್ಕೆ ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚಿನಾಂ ಶ್ರೀಮತಾಂ ಗೇಹೇ ಯೋಗೋ ಭ್ರಷ್ಟೋಭಿಜಾಯತೆ. ಹರೇ ಕೃಷ್ಣ. ಯೋಗಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಆ ನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ಹರೇ ಕೃಷ್ಣ. ಸೊ ಇದು ಅವನು ಕೊಡುವಂತಹ ರಿವಾರ್ಡ್. ಯಾರು ಯೋಗಾಭ್ಯಾಸವನ್ನ ಮಾಡ್ತಾರೆ ಅಂದ್ರೆ ಕೊನೆಗೆ ಅಪರಿಪೂರ್ಣ ಆಗ್ತಾರೆ ಯೋಗಿ, ಅಂಥವರಿಗೆ ಅವನು ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಅವರು ಮುಂದುವರಿಸಿಕೊಂಡು ಹೋಗುವ ಹಾಗೆ, ಇನ್ನೂ ಭಕ್ತಿಯನ್ನ ಮಾಡುವ ಹಾಗೆ ಅವನೇನ್ ಮಾಡ್ತಾನೆ, ಅವರನ್ನ ಪುಣ್ಯ ಜೀವಿಗಳ ಲೋಕಗಳಿಗೆ ಕಳಿಸ್ತಾನೆ. ಅಲ್ಲಿ ಅವರು ಬಹುಕಾಲ ಸಂತೋಷವಾಗಿ ಇರ್ತಾರೆ. ಆಮೇಲೆ ಮತ್ತೆ ಮೃತ್ಯುಲೋಕಕ್ಕೆ ಬರ್ತಾರೆ. ಈ ಭೂಲೋಕ ಅಂದ್ರೆ ಮೃತ್ಯುಲೋಕ. ಈ ಮೃತ್ಯುಲೋಕಕ್ಕೆ ಅವರು ಮತ್ತೆ ಬರ್ತಾರೆ. ಮತ್ತೆ ಬಂದ್ರೆ ಎಲ್ಲಿ ಹುಟ್ಟಿಸ್ತಾನೆ ಅವನು? ಯಾವುದಾದ್ರೂ ಒಂದು ಧರ್ಮಾತ್ಮನ ಮನೆಯಲ್ಲಿಯೋ ಅಥವಾ ಶ್ರೀಮಂತರ ಕುಟುಂಬದಲ್ಲಿಯೋ, ಯಾಕಂದ್ರೆ ಅವನು ಭಕ್ತಿಯನ್ನ ಮುಂದುವರಿಸಿಕೊಂಡು ಹೋಗ್ಲಿ ಅನ್ನುವಂತಹ ಉದ್ದೇಶದಿಂದ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭವಾದದ್ದು. ಹರೇ ಕೃಷ್ಣ. ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿಯೇ ಜನಿಸ್ತಾನೆ. ಇಂತಹ ಒಂದು ಏನು ಜನ್ಮ ಇದೆ ಅದು ಎಲ್ರಿಗೂ ಸಿಗುವಂತಹದ್ದಲ್ಲ. ಆದ್ರಿಂದ ಇದು ವೇಸ್ಟ್ ಆಗೋದಿಲ್ಲ. ಯೋಗಾಭ್ಯಾಸದಲ್ಲಿ ಆ ರೀತಿಯಾಗಿ ಮುಂದಿನ ಜನ್ಮದಲ್ಲಿ ಈ ರೀತಿಯಾದ ಮುಂದೆ ಅವಕಾಶವನ್ನ ಅವನು ಕೊಡ್ತಾನೆ ಮತ್ತೆ ಬರ್ಲಿಕ್ಕೆ ಅಂತ. ಆದ್ರೆ ಎಲ್ಲಿ ಬಂದ್ಮೇಲೆ ಅವರು ಮತ್ತೆ ಭಕ್ತಿಯಲ್ಲಿ ಮುಂದೆ ಹೋಗ್ತಾರೆ ಅನ್ನುವಂತಹದ್ದು ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಎನಿ ಟೈಮ್ ಈ ಮೃತ್ಯುಲೋಕದಲ್ಲಿ ಎನಿ ಟೈಮ್ ನಾವು ಕೆಳಗಡೆ ಬೀಳ್ಬಹುದು. ಯಾಕೆಂದ್ರೆ ಇಲ್ಲಿ ಬಂದ ತಕ್ಷಣ ಮಾಯೇ ನಮ್ಮನ್ನ. ಹರೇ ಕೃಷ್ಣ. ಯೋಗ ಭ್ರಷ್ಟ ಹೇಳಿ ಪ್ರಭುಜಿ, ಕೇಳಿಸ್ತಾ ಇಲ್ಲ? ರಾಜು ಪ್ರಭುಜಿ ಕೇಳ್ತದೆ ಸರ್. ಕೇಳ್ತಾ ಇದೆ ಅಲ್ವಾ? ಹಾ ಪ್ರಭುಜಿ ಕೇಳ್ತಾ ಇದೆ. ಅದು ಅನ್ಮ್ಯೂಟ್ ಆಯ್ತು ಮತ್ತೆ ಪ್ರಭುಜಿ ಅವ್ರದ್ದು. ಅನ್ಮ್ಯೂಟ್ ಆಗ್ಲಿಲ್ಲ. ಅವ್ರಿಗೆ ಅನ್ಮ್ಯೂಟ್ ಮಾಡಿ. ಮಾಡಿದ್ರೆ ಪ್ರಭುಜಿ ಅವ್ರು ಔಟ್ ಮಾಡ್ಕೋಬೇಕು. ಪ್ರಭುಜಿ, ಯೋಗ ಭ್ರಷ್ಟ ಅನ್ನೋದು ನೆಗೆಟಿವ್ ಸೆನ್ಸ್ ಅದು. ಐ ಥಿಂಕ್ ಆ ಯೋಗ ಭ್ರಷ್ಟ ಆದವರು ಧರ್ಮಾತ್ರ ಮನೆಯಲ್ಲಿ ಮತ್ತೆ ಆಧ್ಯಾತ್ಮಿಕವಾದಿ ಮನೆಯಲ್ಲಿ ಜನಿಸ್ತಾರೆ ಅನ್ನೋದನ್ನ ನಾವು ಹೇಗೆ ಅಂದ್ರೆ ಅವರು ಪ್ರಯತ್ನ ಮಾಡಿರ್ತಾರಲ್ಲ. ಯೋಗ ಭ್ರಷ್ಟ ಅಂದ್ರೆ ಯೋಗದಲ್ಲಿ ಪರಿಪೂರ್ಣತೆಯನ್ನ ಹೊಂದಿರದೇ ಇರುವಂತವನಂತ. ಅಪರಿಪೂರ್ಣ ಯೋಗಿ ಅಷ್ಟೇ. ಅದನ್ನ ಇಲ್ಲಿ ಹೇಳ್ತಾ ಇರುವಂತಹದ್ದು. ಅದರಿಂದ ಈ ಯೋಗ ಭ್ರಷ್ಟ ಅಂದ್ರೆ ಅಪರಿಪೂರ್ಣ ಯೋಗಿಯ ಬಗ್ಗೆ ಹೇಳ್ತಾ ಇರುವಂತ. ಈ ಅಪರಿಪೂರ್ಣ ಯೋಗಿ ಅಂದ್ರೆ ಅರ್ಧ ಮಾಡಿರ್ತಾನೆ, ಮತ್ತೆ ಎಲ್ಲೋ ಮಾಯೆಯ ಪ್ರಬಲ ಪವರ್ ಅವನ ಮೇಲೆ ಇದ್ದು ಅವನೇನ್ ಮಾಡ್ತಾನೆ, ಈ ರೀತಿಯಾಗಿ ಅವನು ಮತ್ತೆ ಮುಂದುವರಿಸಿಕೊಂಡು ಹೋಗ್ಲಿ ಇನ್ನೊಂದು ಜನ್ಮದಲ್ಲಿ ಅನ್ನುವಂಥದ್ದು. ಇಂತಹವರ ಮನೆಯಲ್ಲಿ ಅವನನ್ನ ಹುಟ್ಟಿಸ್ತಾನೆ. ಆ ಜೀವಿ ಅಲ್ಲಿ ಹುಟ್ಟುತ್ತಾನೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು. ಧನ್ಯವಾದ. ಸೊ ಇದು ಬಹಳ ದುರ್ಲಭವಾದಂತಹ ಜನ್ಮ ಅಂತ ಅವನು ಹೇಳ್ತಾ ಇದ್ದಾನೆ ಭಗವಂತ. ಇಲ್ಲಿ ಎಲ್ರಿಗೂ ಸಿಗುವಂತಹದ್ದಲ್ಲ. ಅದಕ್ಕೆ ಎಷ್ಟು ಕಠಿಣ ಪರಿಶ್ರಮ ಅವ್ರು ಮಾಡಿರ್ಬೇಕು ಅಲ್ವಾ? ಆಗ ಮಾತ್ರ ಅದು ಸಾಧ್ಯ. ಶ್ರೇಷ್ಠ ಯೋಗಿ ಯಾರು? ಯಾವಾಗಲೂ ನಾರದನ್ ನಾವು ನೋಡ್ಬೋದು. ಯಾವಾಗಲೂ
ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಇರ್ತಾನೆ. ಯಾವಾಗಲೂ ಭಗವಂತನ ನಾಮಸ್ಮರಣೆಯಲ್ಲಿ ಇರುವಂಥವರು ಮತ್ತೆ 24 ಗಂಟೆ ಕೃಷ್ಣನನ್ನು ಧ್ಯಾನಿಸುವವರು ನಿಜವಾದ ಯೋಗಿಗಳಾಗಿರ್ತಾರೆ. ಸೊ ಈಗ ಎಲ್ಲಾ ಯೋಗಗಳಲ್ಲಿ ಈ ಯೋಗದ ಏಣಿ ನೋಡ್ಬೋದು ನೀವಿಲ್ಲಿ. ಕರ್ಮಯೋಗ ಇದೆ. ಕರ್ಮಯೋಗ ಅಂದ್ರೆ ನಾವು ಹೇಗೆ ನಿಷ್ಕಾಮ ಕರ್ಮ ಮಾಡ್ಕೊಂಡು ಹೋಗುವಂತಹದ್ದು. ಆಮೇಲೆ ಜ್ಞಾನ ಯೋಗ ಇದೆ, ಅದನ್ನ ಎಲ್ಲವನ್ನ ತಿಳ್ಕೊಳ್ಳುವಂತಹದ್ದು. ಮತ್ತೆ ಅಷ್ಟಾಂಗ ಇದೆಲ್ಲವೂ ನಮಗೆ ಕರ್ಕೊಂಡೇ ಹೋಗತ್ತೆ ಮೇಲೆ, ಭಕ್ತಿಗೆ ಕರ್ಕೊಂಡು ಹೋಗುತ್ತೆ. ಆದರೆ ಕೊನೆಯದಾಗಿ ಭಕ್ತಿ ಯೋಗ ಬರುತ್ತೆ. ಯಾಕೆಂದ್ರೆ ಇದಿಷ್ಟೆಲ್ಲ ಮಾಡಿಯೂ ಭಗವಂತನಲ್ಲಿ ನಮಗೆ ಭಕ್ತಿ ಇಲ್ಲ, ಭಗವಂತನಲ್ಲಿ ಪ್ರೇಮ ಇಲ್ಲ ಅಂದ್ರೆ ನಮಗೆ ಭಗವತ್ ಸಾಕ್ಷಾತ್ಕಾರ ಆಗುವುದಿಲ್ಲ. ಆದ್ರಿಂದ ಈ ಎಲ್ಲವನ್ನ ಮಾಡಿದರೂ ಕೊನೆಗೆ ಭಗವಂತನ ಜೊತೆಗೆ ಭಕ್ತಿ ಬೇಕೇ ಬೇಕಾಗುತ್ತೆ. ಅದರಿಂದ ಈ ಭಕ್ತಿ ಯೋಗದಲ್ಲಿ ನಾವು ಏನು ಮಾಡ್ತೇವೆ ಹಾಗಿದ್ರೆ? ಭಕ್ತಿ ಯೋಗದಲ್ಲಿ ನಾವು ಯಮ ನಿಯಮ ಆಸನ ಅಂದ್ರೆ, ಯಾಕೆಂದ್ರೆ ನಾವು ಇಲ್ಲಿ ಬೆಳಗ್ಗೆ ಬೇಗ ಹೇಳ್ತೇವೆ, ಮತ್ತೆ ಸ್ನಾನ ಮಾಡಿ ಭಗವಂತನಿಗೆ ಏನು ನಮಸ್ಕಾರ ಮಾಡಿ ಜಪ ಮಾಡ್ತೇವೆ. ನಾವಿಲ್ಲಿ ಹರೇ ಕೃಷ್ಣ ಮಹಾಮಂತ್ರ, ಭಗವಂತನ ಕುರಿತು ನಾರಾಯಣನ ಸ್ತುತಿ ಮಾಡ್ತೇವೆ, ಕೀರ್ತನೆ ಮಾಡ್ತೇವೆ. ಸೊ ಇದು ಸಹಿತ ಏನು ಯೋಗ ಪದ್ಧತಿಗೆ ಬರುತ್ತೆ. ಆಮೇಲೆ ಆ ರೀತಿಯಾಗಿ ಮಾಡ್ತಾ ನಾವು ಒಂದು ಸಮಾಧಿ ಸ್ಥಿತಿಗೆ ಹೋಗ್ತೇವೆ. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾ ಜಪಿಸ್ತಾ ಆ ಒಂದು ಮನಸ್ಸು ಅಷ್ಟು ಸ್ಥಿರವಾಗ್ತಾ ಹೋಗುತ್ತೆ. ಸೊ ಅದು ಭಕ್ತಿ ಯೋಗದಲ್ಲಿ ಸಹಿತ ನಾವು ಇದು ಎಲ್ಲ ಯೋಗದ ಬೆನಿಫಿಟ್ಸ್ ಏನ್ ಸಿಗತ್ತೆ ನಮಗೆ, ಅದೆಲ್ಲವನ್ನ ಬರೀ ಭಕ್ತಿ ಮಾಡುವುದರಿಂದ ನಾವು ಅದನ್ನ ಪಡೀಬಹುದು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬಹುದು. ಯಾಕೆಂದ್ರೆ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಃ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೇ ಮತಃ. ಯಾರು ಸದಾ ನನ್ನಲ್ಲಿಯೇ ಇರುವನು, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು, ನನ್ನನ್ನು ಭಜಿಸುವನು, ಅವನೇ ಎಲ್ಲಾ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಅತ್ಯಂತ ಶ್ರೇಷ್ಠ ಯೋಗಿ ಯಾರು ಹಾಗಿದ್ರೆ? ಕೃಷ್ಣ ಹೇಳುವಂತಹದ್ದು ಯಾರು ಅತ್ಯಂತ ಶ್ರೇಷ್ಠ ಯೋಗಿ? ಯಾರೋ ಉಸಿರಾಟದ ಪ್ರಾಣಾಯಾಮದಲ್ಲಿ ಎಕ್ಸ್ಪರ್ಟಾ, ಅಥವಾ ಯಾರೋ ಧ್ಯಾನದಲ್ಲಿ ಎಕ್ಸ್ಪರ್ಟಾ, ಅಥವಾ ಯಾರೋ ಯೋಗ ಪೋಶ್ಚರ್ ಅಲ್ಲಿ ಎಕ್ಸ್ಪರ್ಟ್? ಅವರೆಲ್ಲ ಯೋಗಿಗಳಾ? ಅಲ್ಲ ಅಲ್ಲ, ನಾಮಸ್ಮರಣೆ ಮಾಡುವವರು. ಆದ್ರಿಂದ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಶ್ರೇಷ್ಠ ಯೋಗಿ ಯಾರು ಹಾಗಿದ್ರೆ? ಭಕ್ತಿ ಯೋಗದಲ್ಲಿ ಭಕ್ತಿ ಯೋಗದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಿದಾಗ ಯಾರು ಸದಾ ನನ್ನಲ್ಲಿ ಇರುವನು, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು. ಯಾಕೆಂದ್ರೆ ಈ ಶರೀರ ಅನ್ನುವಂಥದ್ದು ಒಂದು ದೇವಸ್ಥಾನ ಇದ್ದ ಹಾಗೆ. ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ನೆಲೆಸಿರ್ತಾನೆ ಅಲ್ಲಿ. ಆದರೆ ನಾವು ಅದನ್ನ ಮರೆತು ಬಿಟ್ಟು ಎಷ್ಟು ಅಬ್ಯೂಸ್ ಮಾಡ್ತೇವೆ ಅವರ್ ಓನ್ ಬಾಡಿನಂತ. ಆದ್ರೆ ಭಕ್ತಿಯಲ್ಲಿ ಅದು ಆಗುವುದಿಲ್ಲ. ಯಾಕೆಂದ್ರೆ ಪ್ರಸಾದ ಸ್ವೀಕಾರ ಮಾಡುವಂತಹದ್ದು, ಹಿತವಾಗಿ ತಿನ್ನುವಂತಹದ್ದು, ಅಂದ್ರೆ ಸರಿಯಾದ ಸಮಯದ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ನಿದ್ರೆ ಮಾಡುವಂತಹದ್ದು, ಬೆಳಗ್ಗೆ ಬೇಗ ಏಳುವಂತಹದ್ದು. ಸೊ ಎಲ್ಲ ಕಡೆ ಅಂತರಂಗಿಕವಾಗಿ ಬಹಿರಂಗಿಕವಾಗಿ ಶುದ್ಧವಾಗ್ತೀವಿ ನಾವು ಭಕ್ತಿಯಲ್ಲಿ. ನನ್ನನ್ನು ಕುರಿತು ಚಿಂತಿಸ್ತೇವೆ ಯಾವಾಗಲೂ ಭಗವಂತನ. ಈಗ ಇಸ್ಕಾನ್ನಲ್ಲಿ ಆಗೋದು ಹಾಗೆ, ಬೆಳಗ್ಗೆ ಎಲ್ಲರೂ ಅಂದ್ರೆ ಎಷ್ಟು ಸ್ಟ್ರಿಕ್ಟ್ ಇದೆ ಅಂದ್ರೆ ಅಲ್ಲಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾವು ಹಿಂದೂಗಳು ಸನಾತನಿಗಳು ಇಲ್ಲಿ ನಾವು ತಳ್ತೀವಿ, ನಮ್ಗೆ ಎಷ್ಟೋ ಗೊತ್ತಿದೆ ಅಂತ. ಆದ್ರೆ ನಾವು ಆಚರಣೆ ಮಾತ್ರ ಲೂಸ್ ಮಾಡ್ಕೊಳ್ತಾ ಬಂದ್ಬಿಟ್ಟಿದ್ದೇವೆ. ಮೊದಲು ಇತ್ತು, ನಾವು ಒಂದು 4 ತಲೆಮಾರಿನ ಹಿಂದೆ ಹೋದಾಗ ಯಾರು ಪ್ರಸಾದ ಬಿಟ್ಟು ಬೇರೆ ಏನೋ ತಿಂತಾನೆ ಇರಲಿಲ್ಲ. ಅವಾಗ ಮಧ್ಯಾಹ್ನ ಸ್ನಾನ ಮಾಡಿ ದೇವ್ರಿಗೆ ಮನೆಯಲ್ಲಿ ಅಡುಗೆ ಮಾಡಿದ್ದಾನೆ ದೇವರಿಗೆ ಅರ್ಪಿಸೇ ತಿಂತಾ ಇದ್ದ. ಅದು ಇವಾಗಲ್ಲ, ಹಾಗಿಲ್ಲ. ಏನಾಗಿದೆ ಈಗ? ಅದೇ ರೀತಿಯಾಗಿ ರೋಗ ರುಜಿನಗಳು ಜಾಸ್ತಿ ಆಗಿವೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಅಂದ್ರೆ ನನ್ನನ್ನ ಭಜಿಸುವನು, ಅವನ ಕುರಿತಾಗಿ ಕೀರ್ತನೆ ಮಾಡುವಂತಹದ್ದು, ಅವನ ನಾಮಸ್ಮರಣೆ ಮಾಡುವಂಥದ್ದು, ಜಪ ಮಾಡುವಂತಹದ್ದು. ಮತ್ತೆ ಅವಂಥವನು ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರೋ ಈ ಗೋಪ ಬಾಲರೆಲ್ಲ ಅತ್ಯಂತ ಶ್ರೇಷ್ಠ ಯೋಗಿಗಳು. ಮತ್ತೆ ಗೋಪಿಕಾ ಸ್ತ್ರೀಯರು ಭಗವಂತನ ಕುರಿತಾಗಿ ಪ್ರೇಮ ಭಕ್ತಿಯಲ್ಲಿ ಇರುವಂತವರು, ಮಾಧುರ್ಯ ಭಕ್ತಿ. ಆ ಮಾಧುರ್ಯ ಭಕ್ತಿಯಲ್ಲಿ ಇವರೆಲ್ಲ ಗೋಪಬಾಲರು ಸಾಖ್ಯ ಭಕ್ತಿ. ವೃಂದಾವನದಲ್ಲಿರುವಂತಹ ಯಶೋಧ, ನಂದ, ಸೊ ಅವರೆಲ್ಲ ವಾತ್ಸಲ್ಯ ಭಕ್ತಿ. ಸೊ ಇದೆಲ್ಲ ಭಗವಂತನ ಕುರಿತಾಗಿ ಮಾಡುವಂತಹ ಬೇರೆ ಬೇರೆ ರೀತಿಯಾದಂತಹ ಭಕ್ತಿಗಳು. ಸೊ ಅಂತಹ ಭಕ್ತಿಯನ್ನ ಮಾಡ್ಕೊಂಡಿರ್ತಾರೆ.
ಮತ್ತೆ ಅಷ್ಟು ಭಗವಂತನ ಜೊತೆಗೆ ಅಷ್ಟು ಹತ್ತಿರದಲ್ಲಿ ಇರ್ಲಿಕ್ಕೆ ಅವರಿಗೆ ಯಾರಿಗಾದ್ರೂ ಅಷ್ಟು ಅಷ್ಟು ಸುಲಭನ ಅವನ ಜೊತೆ ಇರ್ಲಿಕ್ಕೆ? ಸುಲಭ ಅಲ್ಲ. ಅಂಥವರು ಶ್ರೇಷ್ಠ ಯೋಗಿಗಳು. ಅಷ್ಟು ಅವನ ಭಕ್ತಿಯನ್ನ ಮಾಡಿಕೊಂಡು ಅಂತಹ ಅವನ ಆ ಒಂದು ನಿಕಟ ವರ್ತಿಗಳಾಗಿರ್ತಾರೆ, ಅಂತ ಸಂಪರ್ಕವನ್ನು ಅವರು ಪಡೆದಿರ್ತಾರೆ ಭಕ್ತಿಯಿಂದ. ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಸೊ ಅದರಿಂದ ಯಾರು ಶ್ರೇಷ್ಠ ಯೋಗಿ, ಯಾರು ಭಗವಂತನ ಜೊತೆಗೆ ಒಂದಾಗಿರ್ತಾರೆ ಆತ್ಮೀಯವಾಗಿ, ಅಷ್ಟು ಹೇಳ್ತಾ ಇದ್ದಾನೆ. ಇದು ಭಗವಂತ ಹೇಳ್ತಾ ಇದ್ದಾರೆ, ಅದನ್ನ ಅಭಿಪ್ರಾಯ. ಕೃಷ್ಣ ಯಾಕೆ ಅಭಿಪ್ರಾಯ ಕೊಡಬೇಕು ನನಗೆ ಅಂತ ಅವನು ಅಷ್ಟು ಹೇಳ್ತಾ ಇರುವಂಥದ್ದು. ಯಾಕೆಂದ್ರೆ ಇಲ್ಲಿ ಅವನು ಜೀವಿಗಳು ಅಂದ್ರೆ ಅವನಿಗೆ ಅವನು ತಂದೆ, ನಮಗೆಲ್ಲರಿಗೂ ಕೃಷ್ಣ ಅವನು ತಂದೆ ಅಲ್ವಾ. ಆದ್ರಿಂದ ತಂದೆಗೇನು ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಆ ರೀತಿಯಾಗಿ ಅವನು ಹೇಳ್ತಾ ಇದ್ದಾನೆ ಇಲ್ಲಿ. ಆದ್ರೆ ನಮ್ಮಲ್ಲಿ ಮಾಯೆಯ ಪ್ರಭಾವ ಜಾಸ್ತಿ ಇರೋದ್ರಿಂದ ಗೊತ್ತಾಗೋದಿಲ್ಲ. ಹರೇ ಕೃಷ್ಣ. ಯೋಗ ಒಂದು ಆಧ್ಯಾತ್ಮಿಕ ಅಭ್ಯಾಸ ಅನ್ನುವಂಥದ್ದು. ಈ ಯೋಗಗಳ ಬಗ್ಗೆ ಏನಿದೆ ವ್ಯಾಖ್ಯಾನ ಅಂದ್ರೆ ಯಾವ ಯುಗದಲ್ಲಿ ಯಾವ ರೀತಿಯ ಯೋಗ ಪದ್ಧತಿ ಇತ್ತು ಅನ್ನುವಂಥದ್ದನ್ನು ನೋಡಿದ್ರೆ, ಕೃತೇಯೇ ಧ್ಯಾಯತೋ ವಿಷ್ಣುಂ ತ್ರೇತಾಯಾಮ್ ಯಜತೋ ಮುಖೈ ದ್ವಾಪರೇ ಪರಿಚರ್ಯಾಯಾಮ್ ಕಲೌ ತದ್ಹರಿ ಕೀರ್ತನಂ. ಅಂದ್ರೆ ಕೃತಯುಗದಲ್ಲಿ ವಿಷ್ಣುವಿನ ಮೇಲೆ ಧ್ಯಾನ ಮಾಡ್ತಾ ಇದ್ರು. ಅತ್ಯಂತ ಲಕ್ಷ ವರ್ಷ ಜೀವಿ ಬದುಕ್ತಾ ಇದ್ದ ಸತ್ಯಯುಗದಲ್ಲಿ. ತ್ರೇತಾಯುಗದಲ್ಲಿ ಅದ್ಧೂರಿ ಯಜ್ಞಗಳನ್ನ ಮಾಡ್ತಾ ಇದ್ರು. ಬೇರೆ ಬೇರೆ ರೀತಿ ಹಲವು ಯಜ್ಞಗಳನ್ನ ಮಾಡಿ ಭಗವಂತನಿಗೆ ಹವಿಸ್ಸನ್ನು ಅರ್ಪಿಸಿ ಭಗವತ್ ಸಾಕ್ಷಾತ್ಕಾರ ಪಡೀತಾ ಇದ್ರು. ದ್ವಾಪರಾಯುಗದಲ್ಲಿ ಅರ್ಚ ವಿಗ್ರಹ, ಮೂರ್ತಿ ಪೂಜೆಯನ್ನ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನ ಪಡೀತಾ ಇದ್ರು. ಆದರೆ ಕಲಿಯುಗಕ್ಕೆ ಯಾವುದು? ಕಲಿಯುಗಕ್ಕೆ ಕಲೌ ತದ್ ಹರಿಕೀರ್ತನಂ, ಬರೀ ಭಗವಂತನ ನಾಮಸ್ಮರಣೆಯೇ ಕಲಿಯುಗದಲ್ಲಿ ನಮಗೆ ಇರುವಂತಹ ಮಹಾಯಜ್ಞ. ನಾವು ಇದನ್ನ ಮಾಡುವಂತಹದ್ದು. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ 16 ಸಲ ಭಗವಂತನ ಜಪವನ್ನು ನಾವೀಗ ಪ್ರತಿನಿತ್ಯ 1 ರೌಂಡ್ ಆದ್ರೂ 108 ಬಾರಿ ಆದ್ರೂ ನಾವು ಮಾಡಬೇಕು. ಈಗ ನಾವೊಂದು 15 ಫ್ಲೋರಿನ ಒಂದು ಬಿಲ್ಡಿಂಗಿಗೆ ಹೋಗ್ಬೇಕು, ಒಂದು ಹೋಟೆಲ್ಗೆ ಹೋಗಿದ್ದೀವಿ ಉಳ್ಕೊಳ್ಳಿಕ್ಕೆ ಅಂತ ತಿಳ್ಕೊಳ್ಳಿ. 15 ಫ್ಲೋರ್ ಹತ್ತಲಿಕ್ಕೆ ಲಿಫ್ಟ್ ಇಲ್ಲ. ಹತ್ಕೊಂಡು ಹೋಗ್ತೇವೆ ಮೇಲೆ ಮುಟ್ತೇವೆ. ಆಗ ಅನ್ಸತ್ತೆ, ಅಷ್ಟು ಮುಟ್ಟಿದ ಮೇಲೆ, ಓ ನಾನು ರೂಮಿನ ಕೀ ತಂದಿಲ್ಲ. ಆ ರೂಮಿನ ಕೀ ತಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಅವನು ಮತ್ತೆ ಕೆಳಗೆ ಬಂದು ಮತ್ತೆ ಅದೇ ಅದು ಉಳಿದ ಎಲ್ಲಾ ಪದ್ಧತಿ, ಯೋಗ ಪದ್ಧತಿ ಇರ್ಬೋದು, ಆದರೆ ಭಕ್ತಿ ಯೋಗ ಹಾಗಲ್ಲ. ನಮ್ಮನ್ನ ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಗುತ್ತೆ ಮೇಲೆ. ಸೊ ಅದು ಹರಿನಾಮ ಸ್ಮರಣೆಯಿಂದ ನಾವು ಪಡೆಯುವಂತಹದ್ದು. ಮಂತ್ರ ಅಂದ್ರೆ ಮನಸ್ಸನ್ನ ಬಿಡುಗಡೆಗೊಳಿಸುವಂತಹದ್ದು. ಮನಸ್ಸನ್ನ ಈ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಬಿಡುಗಡೆಗೊಳಿಸುವಂತಹದ್ದು. ಈ ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ, ಅದನ್ನು ಒಬ್ಬರೇ ಕುಳಿತು ಈ ರೀತಿಯಾಗಿ ಜಪ ಅಂತ ಕರೆಸಿಕೊಳ್ಳುತ್ತೆ ಅಂತ ಹೇಳಿದರೆ, ಅದು ಭಕ್ತರ ಜೊತೆ ಸಮೂಹದಲ್ಲಿ ಸಂಘದಲ್ಲಿ ನಾವು ಸೇರಿ ನಾವು ಮಾಡಿದರೆ ಅದು ಸಂಕೀರ್ತನೆ ಅಂತ ಕರೆಸಿಕೊಳ್ಳುತ್ತೆ. ಎಲ್ಲರೂ ಸೇರಿ ಹೇಳುವಂತಹದ್ದು, ಒಟ್ಟಿಗೆ ಅದನ್ನ ಶುಶ್ರಾಯವಾಗಿ ಹಾಡುವಂತಹದ್ದು, ಕೀರ್ತನೆ ಮಾಡುವಂತಹದ್ದು. ಸೊ ಭಗವಂತನ ಪವಿತ್ರ ನಾಮವನ್ನ ಹೇಗೆ ಜಪಿಸಬೇಕು ಅಂತ ಬೇರೆ ಬೇರೆ ಕಡೆ ನಾರಾಯಣ ಸಂಹಿತ ಅಲ್ಲಿ ಹೇಳ್ತಾರೆ, ಕಲಿಯುಗದ ಜನರು ಭಗವಂತನ ಪವಿತ್ರ ಹೆಸರುಗಳನ್ನ ಜಪಿಸಬೇಕು. ನಾರಾಯಣೀಯ ಸಂಹಿತ ಇದು. ಈ ಚೈತನ್ಯ ಚರಿತಾಮೃತ ಅಲ್ಲ, ಕಲಿ ಸಂತರಣ ಉಪನಿಷತ್ನಲ್ಲಿ ಹೇಳಲಾಗಿದೆ ಏನು? ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಇತಿ ಷೋಡಶಕೋ ನಾಮ್ನ ಕಲಿ ಕಲ್ಮಶ ನಾಶನಂ ನಾಥೋ ಪರತರನ್ಯಾಹೋ ವೇದೇನು ದುಚ್ಯತೆ. ಅಂದ್ರೆ ಎಲ್ಲಾ ವೇದಗಳಲ್ಲಿ ಹೇಳಿರುವಂತಹದ್ದು ಏನಂದ್ರೆ, ಈ ಕಲಿ ಸಂತರಣ ಉಪನಿಷತ್ತಿನಲ್ಲಿ ಹೇಳಲಾಗಿದೆ, ಈ 16 ಇತಿ ಷೋಡಶಕೋ ನಾಮ್ನ, ಈ ರೀತಿಯಾಗಿ 16 ಬಾರಿ ಭಗವಂತನ ಹೆಸರಿರುವಂತಹ ಈ ಹರಿನಾಮ ಸ್ಮರಣೆಯನ್ನು ನಾವು ಮಾಡೋದ್ರಿಂದ ಅದು ನಮ್ಮನ್ನ ಕಲಿಯುಗದಿಂದ ಪಾರು ಮಾಡುತ್ತೆ. ಅಂದ್ರೆ ಕಲಿ ಕಲ್ಮಶ ನಾಶನ, ಅಂದ್ರೆ ಕಲಿಯುಗದ ಈ ಕಲ್ಮಶಗಳು ನಾಶವಾಗುತ್ತೆ. ಅದು ಎಲ್ಲಾ ವೇದಗಳಲ್ಲಿ ಹೇಳಿರುವಂತಹದ್ದು. ಚೈತನ್ಯ ಚರಿತಾಮೃತದಲ್ಲಿ
ಹೇಳಿರುವಂತಹದ್ದು ಚೈತನ್ಯ ಮಹಾಪ್ರಭುಗಳು, ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ ಅವರು 3 ಸಲ. ಯಾವ್ದಾದ್ರು 3 ಸಲ ಹೇಳಿದ್ರೆ ಅದು ಪ್ರಮಾಣ ಆಗತ್ತೆ. ಅದರಿಂದ ಈ ಕಲಿಯುಗದಲ್ಲಿ ನಮಗೆ ಬೇರೆ ದಾರಿ ಇಲ್ಲ. ಹರಿನಾಮ ಸ್ಮರಣೆಯೇ ಹರಿ ಬೋಲ್ ಅಂತ ಹೇಳ್ತಾ ಇದ್ರಂತೆ ಚೈತನ್ಯ ಚರಿತ ಇದು ಚೈತನ್ಯ ಮಹಾಪ್ರಭು. 4 ತಿಂದ ಎಮ್ ತಿಂದಂಗ ಒಂದ್ ತಟ್ಟೆ ಅನ್ನ ತಿಂದ. ನಾವರ 2 ಅವನೊಂದ್ ಚಪಾತಿ ನಾನೊಂದ್ ಚಪಾತಿ ಅಷ್ಟೇ, ಒಂದ್ ತಟ್ಟೆ ತಿಂದ. ಮ್ಯೂಟ್ ಮಾಡಿ ಪ್ರಭುಜಿ, ಮ್ಯೂಟ್ ಮಾಡಿ. ಓಕೆ, ಧನ್ಯವಾದಗಳು. ಓಕೆ. ಸೊ ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಕಲಿಯುಗದಲ್ಲಿ ಒಂದು ವರವಿದೆ, ಅದೇನು ಹರೇ ಕೃಷ್ಣ ಮಂತ್ರ ಜಪಿಸುವುದು. ಅಷ್ಟೇನು ವೈಯಕ್ತಿಕ ವ್ಯಕ್ತಿಯು ಮುಕ್ತಿಯನ್ನ ಪಡೆಯಬಹುದು ಈ ಹರಿನಾಮ ಸ್ಮರಣೆಯನ್ನ ಮಾಡುವುದರಿಂದ. ಅದು ಶ್ರೀಮದ್ ಭಾಗವತಮಲ್ಲಿ 12ನೆಯ ಸ್ಕಂದದ 3ನೇ ಅಧ್ಯಾಯದ 51ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಯಜ್ಞಾನಾಂ ಜಪಯಜ್ಞೋಸ್ಮಿ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ 10ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ, ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞದಲ್ಲಿಯೇ ನಾನು ಜಪಯಜ್ಞ ಅನ್ನೋದನ್ನ ಕೃಷ್ಣನೇ ಹೇಳ್ತಾನೆ. ಓ ನನ್ನ ಕರ್ತನೆ, ನಿನ್ನ ಪವಿತ್ರ ನಾಮಗಳು ಮಾತ್ರ ಜೀವಗಳಿಗೆ ಆಶೀರ್ವಾದವನ್ನು ನೀಡಬಲ್ಲದು, ಮತ್ತು ಹೀಗೆ ನೀವು ಕೃಷ್ಣ ಮತ್ತು ಗೋವಿಂದರಂತೆ 100 ಮತ್ತು ಲಕ್ಷಾಂತರ ಹೆಸರುಗಳನ್ನು ಹೊಂದಿದ್ದೀರಿ. ಈ ಅತೀಂದ್ರಿಯ ಹೆಸರುಗಳಲ್ಲಿ ನೀವು ನಿಮ್ಮ ಎಲ್ಲಾ ಅತೀಂದ್ರಿಯ ಶಕ್ತಿಗಳನ್ನು ಹೂಡಿಕೆ ಮಾಡಿದ್ದೀರಿ. ಈ ನಾಮಗಳನ್ನು ಪಠಿಸಲು ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ. ಓ ನನ್ನ ಕರ್ತನೆ, ದಯೆಯಿಂದ ನಿನ್ನ ಪವಿತ್ರ ನಾಮಗಳಿಂದ ಸುಲಭವಾಗಿ ನಿನ್ನನ್ನು ಸಮೀಪಿಸಲು ನೀನು ನಮಗೆ ಅನುವು ಮಾಡಿಕೊಡುತ್ತೀಯ. ಆದರೆ ನಾನು ತುಂಬಾ ದುರದೃಷ್ಟವಶಾತ್, ನನಗೆ ಅವರ ಬಗ್ಗೆ ಯಾವುದೇ ಆಕರ್ಷಣೆ ಇಲ್ಲ. ಇದು ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯಲಿಲ್ಲ ಚೈತನ್ಯ ಮಹಾಪ್ರಭುಗಳು ಹೇಳುವಂತಹದ್ದು. ನಮಗೆ ಆಕರ್ಷಣೆ ಇಲ್ಲ. ಮ್ಯೂಟ್ ಮಾಡ್ಕೊಳ್ಳಿ. OS ಗೌರಮ್ಮ ಮಾತಾಜಿ ಮ್ಯೂಟ್ ಅಲ್ಲಿರಿ, ಅನ್ಮ್ಯೂಟ್ ಮಾಡ್ಕೋಬೇಡಿ. ಸೊ ಈ ರೀತಿಯಾಗಿ ಅಂದ್ರೆ ಭಗವಂತನ ಹೆಸರಲ್ಲಿ ಅವನು ನಾಮರೂಪದಲ್ಲಿಯೂ ಇರ್ತಾನೆ ಕೃಷ್ಣ. ಅದರಿಂದ ಭಗವಂತನ ಹೆಸರು ಸಹಿತ ಅಷ್ಟೇ ಪವಿತ್ರವಾದದ್ದು ಅವನ ಹಾಗೆ. ಅದಕ್ಕೆ ನಾವು ಹತ್ತಿರವಾಗಬೇಕು, ಅದನ್ನು ಸ್ಮರಿಸಬೇಕು. ಮೊದಲು ನಾಮದ ಆಶ್ರಯ ಪಡ್ಕೊಂಡ್ರೆ ನಾವು ಭಗವಂತನ ಆಶ್ರಯ ಪಡೀಲಿಕ್ಕೆ ಸುಲಭವಾಗುತ್ತೆ ಸಂಪೂರ್ಣವಾಗಿ. ಸೊ ಹರೇ ಕೃಷ್ಣ ಮಹಾಮಂತ್ರದ ಮೊದಲು ಈ ಪಂಚತತ್ವ ಮಂತ್ರ ಹೇಳ್ಕೊಳ್ಬೇಕು, ಆಮೇಲೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಬೇಕು. ಸೊ ಎಲ್ಲವನ್ನು ಹೇಗೆ ಈ ಜಪವನ್ನ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಸ್ಪಷ್ಟವಾಗಿ ಹೇಳಬೇಕು ಇದನ್ನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಸ್ಪಷ್ಟವಾಗಿ ಪೂರ್ತಿಯಾಗಿ ಮಂತ್ರವನ್ನು ಜಪಿಸಬೇಕು, ಅರ್ಧ ಹೇಳಬಾರದು. ಆ ಜಪವನ್ನ ಮಾಡುವಾಗ ಗೌರವ ಮತ್ತು ಭಕ್ತಿ ಮತ್ತೆ ಏಕಾಗ್ರತೆ ಇವು 3 ಇದ್ದು ನಾವು ಜಪವನ್ನ ಮಾಡಬೇಕು. ಆ ಜಪ ಮಾಡ್ಲಿಕ್ಕೆ ಅಲ್ಲೇ ಕೂತ್ಕೊಳ್ಬೇಕು, ಇಲ್ಲೇ ಕೂತ್ಕೊಳ್ಬೇಕು ಅನ್ನುವಂಥ ರೂಲ್ ಇಲ್ಲ. ಸರಿಯಾದ ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕು ಜಪಾನ. ಯಾವುದೇ ಸಮಯದಲ್ಲಿಯೂ ನೀವು ಜಪ ಮಾಡಬಹುದು, ಆದರೆ ರಾತ್ರಿ ಊಟ ಆದ್ಮೇಲೆ ಆದಷ್ಟು ಬೇಡ. ಯಾಕೆಂದ್ರೆ ನಿದ್ರೆ ಹೋಗೋ ಸಮಯ ಅದು. ನೀವು ನಿದ್ರೆ ಮಾಡಿ ಸರಿಯಾಗಿ ಬೆಳಗ್ಗೆ ಎದ್ಕೊಂಡು ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಜಪ ಮಾಡಿದರೆ ತುಂಬಾ ಒಳ್ಳೇದು. ಸ್ನಾನ ಮಾಡಬೇಕು ಅನ್ನುವಂತಹದ್ದು ಇಲ್ಲ ಅಂತ ಗುರುಗಳು ಹೇಳಿದ್ದಾರೆ ಪ್ರಭುಪಾದರು. ಜಪ ಮಾಡ್ಲಿಕ್ಕೆ ನೀವು ಸ್ನಾನನೇ ಮಾಡ್ಬೇಕನ್ನುವಂತಹದ್ದಿಲ್ಲ, ನೀವು ಜಪ ಮಾಡಬಹುದು. ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಯಾವಾಗಲಾದ್ರೂ ಆದರೆ ಮಾಡ್ಬೋದು. ಬೆಳಗ್ಗೆ ಎದ್ದು ಕೈಗಾಲು ಮುಖ ತೊಳೆದು ದೇವರಿಗೆ ನಮಸ್ಕಾರ ಮಾಡಿ ನೀವು ಜಪ ಮಾಡ್ಬೋದು. ಸ್ನಾನ ಮಾಡ್ಲಿಕ್ಕೆ ಅವತ್ತು ಆಗಲ್ಲ ನಿಮ್ಗೆ, ಬೇರೆ ಏನಾದರೂ ಇದಿದೆ ಅಂದ್ರೆ. ಯಾವಾಗಲೂ ಜಪವನ್ನ ಎಣಿಕೆ ಇಟ್ಕೊಂಡು ಮಾಡಬೇಕು. ಹರೇ ಕೃಷ್ಣ, ಅದಕ್ಕೆ ಜಪಮಾಲೆ ಇಟ್ಕೊಂಡ್ರೆ ತುಂಬಾ ಸುಲಭ. ಈಗ ಜಪಮಾಲೆ ಇಲ್ಲದೆ ಇದ್ದವರು ನೀವು ಜಪ ಹೇಗೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದ್ರೆ ನಿಮ್ಮ ಹತ್ರ ಯಾವುದಾದ್ರೂ ಎಣಿಕೆ ಇಟ್ಕೊಳ್ಳುವಂತಹ ಸರನೋ ಮಣಿನೋ ಅಕ್ಕಿನೋ ಅಥವಾ ಕೆಲವರು ಶೇಂಗಾ ಬೀಜ ಅದನ್ನು ಅಂದ್ರೆ ಅದನ್ನ ಇಟ್ಕೊಂಡು ಹೀಗೆ ಲೆಕ್ಕ ಇಟ್ಕೊಳ್ಳಿಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ಕೈಯಲ್ಲಿಯೂ ಮಾಡ್ತಾರೆ ಈ ರೀತಿಯಾಗಿ. ಸೊ ಆ ರೀತಿಯಾಗಿ ಹೇಗಾದರೂ ಒಟ್ಟು ಎಣಿಕೆ ಇಟ್ಕೊಂಡು ಜಪ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪೂರ್ತಿಯಾಗಿ ಹೇಳಬೇಕು, ಅರ್ಧ ಹೇಳಬಾರದು ಜಪ ಮಾಡುವಾಗ. ಜಪಮಾಲೆಯ ಕೃಷ್ಣ ಮಣಿಯನ್ನ ಕೌಂಟಿಗೆ ಇಟ್ಕೊಳ್ಬಾರ್ದು. ಅದು ಬಿಟ್ಟು ಬಾಕಿ ಎಲ್ಲ ಮಣಿಯನ್ನ ಈ ರೀತಿ ಜಪ ಮಾಡಬೇಕು. ಮತ್ತೆ ಹೇಗೆ ಜಪ ಮಾಡುವಾಗ ಬೇರೆ ಪುಸ್ತಕಗಳನ್ನ ಓದುವುದು, ಮೊಬೈಲನ್ನು ನೋಡುವುದು, TV ನೋಡುವುದು ಆ ರೀತಿಯಾಗಿ ಮಾಡಬಾರ್ದು. ಪೂರ್ತಿಯಾಗಿ ಭಗವಂತನಲ್ಲಿ ನಾವು
ಸ್ತುತಿಸಿದ ಹರಿನಾಮ ಸ್ಮರಣೆ ನಮಗೆ ಕೇಳಿಸ್ಬೇಕು. ಶ್ರವಣಂ ಕೀರ್ತನಂ ಎರಡೂ ಆಗಬೇಕು. ಜಪ ಮಾಡೋದ್ರಿಂದ ಏನೇನು ಪ್ರಯೋಜನ ಆಗತ್ತೆ? ನಮ್ಮ ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆ. ಪಾಪ ಮಾಡ್ಲಿಕ್ಕೆ ಕೊಡೋದಿಲ್ಲ. ಹರಿನಾಮ ಸ್ಮರಣೆ ನಮ್ಮನ್ನ ರಕ್ಷಣೆ ಮಾಡುತ್ತೆ, ಖಂಡಿತವಾಗಿಯೂ ಮಾಡುತ್ತೆ. ಅದೇ ರೀತಿಯಾಗಿ ಮಾನಸಿಕ ಒತ್ತಡದಿಂದ ಬಿಡುಗಡೆ ಆಗುತ್ತೆ. BP ಎಲ್ಲ ನೀವು ಚೆಕ್ ಮಾಡ್ಕೊಳ್ಬೋದು. ಆಮೇಲೆ ಹರಿನಾಮ ಸ್ಮರಣೆ ಮಾಡ್ತಾ ಇದ್ರೆ, ಯಾರಾದ್ರೂ ಶುದ್ಧ ಹಿಂಗೆ ಭಕ್ತಿಯನ್ನ ಮಾಡ್ತಾ ಇದ್ರೆ ಅವರ ಜಾತಕ ಸಹಿತ ಚೇಂಜ್ ಆಗತ್ತಂತೆ. ಅದು ಸಹಿತ ಚೇಂಜ್ ಆಗುತ್ತೆ. ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ನಿಜವಾದ ಸಂತೋಷ, ಜ್ಞಾನೋದಯ. ಹರೇ ಕೃಷ್ಣ ಜಪ ಮಾಡುವವರ ಬಗ್ಗೆ ಕೆಲವರು ಏನೇನು ಹೇಳ್ತಾ ಇದ್ದಾರೆ. ಇವರು ಜಾರ್ಜ್ ಹ್ಯಾರಿಸನ್, ನೀವು ನೋಡ್ಬೋದು, ಗಿಟಾರಿಸ್ಟ್. ಸೊ ಅವರೇ ಪ್ರಭುಪಾದರಿಗೆ ಅವರ ಜೊತೆಗೆ ನಿಂತಿದ್ದು. ಅಲ್ಲಿ ಅವರು ಅಂದರೆ ನ್ಯೂಯಾರ್ಕಲ್ಲಿ ಈ ಇಸ್ಕಾನ್ ಮಂದಿರವನ್ನ ಮೊದಲ ಸಲ ಸ್ಥಾಪನೆ ಮಾಡಿದಾಗ, ಆಮೇಲೆ ಪ್ರಪಂಚದಾದ್ಯಂತ ಮಾಡ್ತಾರೆ. ಇವರೊಬ್ರು ಹೇಳ್ತಾರೆ, ನಾನು ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭ ಮಾಡಿದಾಗಿನಿಂದ ಎಲ್ಲವೂ ನನಗೆ ಆಗಲು ಪ್ರಾರಂಭಿಸಿತು ಅಂತ. ಇವರು ಯಂಗೆಸ್ಟ್ ಡೈರೆಕ್ಟರ್ ಅಂತೆ ಫ್ರಾನ್ಸ್ ಅಲ್ಲಿ. ಸೊ ಅವರು ಸಹಿತ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ. ಇವರಂತೂ ಆಲ್ಬರ್ಟ್ ಬ್ರಷ್ ಫೋರ್ಡ್ ಕಂಪನಿಯ ಮಾಲೀಕರು. ಇವರ ಹೆಸರೇ, ಅವರು ಸನಾತನ ಧರ್ಮಕ್ಕೆ ಪರಿವರ್ತನೆಯಿಂದ ಹೊಂದಿ ಅಂಬರೀಷ ಮಹಾರಾಜ ಅಂತ ಅವರ ಹೆಸರಿದೆ. ಅವರ ಮಡದಿಯೂ ಸಹಿತ. ಮಾಯಾಪುರದಲ್ಲಿ ಒಂದು ದೊಡ್ಡ ವೇದಿಕ್ ಪ್ಲಾನೆಟೋರಿಯಂ ನಡೀತಾ ಇದೆ. ಅದರ ಪೂರ್ತಿಯಾದ ಎಕ್ಸ್ಪೆನ್ಸಸ್ ಅನ್ನು ಇವರು ನೋಡ್ಕೊಳ್ತಾ ಇದ್ದಾರೆ. ಹರೇ ಕೃಷ್ಣ ಅಂತ ಇವರು ND ದೇಸಾಯಿ ಅವರು ಹೇಳ್ತಾರೆ, ಅಷ್ಟು ಸಂತೋಷ ಕೊಡ್ತಾ ಇದೆ ನನಗೆ ಅಂತ. ಋಷಿಕೇಶ್ ಮಫತ್ಲಾಲ್ ಹೇಳ್ತಾ ಇದ್ದಾರೆ, ಜೀವನದ ಎಲ್ಲ ಏರಿಳಿತಗಳನ್ನು ಬಹಳ ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಶಾಂತಿಯಿಂದ ಎದುರಿಸಲು ಸಹಾಯ ಮಾಡ್ತಾ ಇದೆ ಈ ಹರೇ ಕೃಷ್ಣ ಮಹಾಮಂತ್ರ ಅನ್ನುವಂಥದ್ದವರಿಗೆ. ಸೊ ಈ ರೀತಿಯಾಗಿ ನೋಡಿ, ಕವರ್ ಪೇಜಲ್ಲಿ ಬರುವವರು ಸನಾತನಿಗಳಾಗಿ ಪರಿವರ್ತನೆ ಹೊಂದಿ ಹೇಗೆ ಭಗವಂತನ ಕೀರ್ತನೆಯನ್ನು ಮಾಡ್ತಾ ಇದ್ದಾಳೆ. ಆನೆ ಶೋಫಸ್. ಸೊ ಇದು ಇನ್ನೊಬ್ರು ವಿಕಿ ಓವರ್ಟನ್. ಇವರೊಬ್ಬ ಬ್ರೂಸ್ ಕ್ಲೀನ್ಬರ್ಗ್ ಆರ್ಮಿ ಆಫೀಸರ್. ಅವರು ಹೇಳ್ತಾರೆ ಹೇಗೆ ಅವರಿಗೆ ಏನು ಬೆನಿಫಿಟ್ ಸಿಕ್ಕಿದೆ ಅನ್ನುವಂತಹದ್ದು. ಇವರೊಬ್ರು ಹೇಗೆ ಅವರು ಅಜ್ಞಾನದ ಕ್ರಮವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಮತ್ತು ಒಳ್ಳೆಯತನದ ಕ್ರಮವನ್ನು ಗಣನೀಯವಾಗಿ ಹೆಚ್ಚಿಸುತ್ತೆ. ಅವ್ರು ಹೇಳ್ತಾ ಇದ್ದ ನಾನು ಬ್ಯಾಟ್ರಿ ಚಾರ್ಜ್ ಮಾಡತ್ತೆ ಅನ್ನುವಂಥದ್ದನ್ನ ಫಾಲ್ವೇರ್ ಪ್ರಿಂಟಿಂಗ್ ಎಕ್ಸಿಕ್ಯೂಟಿವ್. ಇವ್ರು ಹೇಳ್ತಾರೆ ನರ್ವಸ್ನೆಸ್ ಹೋಗುತ್ತೆ ಚಾಂಟಿಂಗ್ ಮಾಡೋದ್ರಿಂದ, ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋದು. ಗೆಟ್ ಶೇಕನ್ ಅಪ್ ಎಟ್ ಲಿಟ್ಲ್ ಥಿಂಗ್ಸ್ ಅಂತ ರಮೇಶ್ ಲಾಲ್ ಟೊರೆಂಟೋ ಅವರು ಹೆಲ್ತ್ ಸ್ಪಾನಲ್ಲಿ ಇವರು ಹೇಳ್ತಾರೆ. ಅದರಿಂದ ಹರೇ ಕೃಷ್ಣ ಮಂತ್ರವನ್ನು ನಾವು ಪ್ರತಿನಿತ್ಯ ಜಪಿಸಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇದನ್ನ ಜಪ ಮಾಡೋದರಿಂದ ಖಂಡಿತವಾಗಿಯೂ ಎಲ್ಲರೂ ಜಪ ಮಾಡಿ ಮತ್ತು ಬಹಳ ಸಂತೋಷವಾಗಿ ಇರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ರು. ಹರೇ ಕೃಷ್ಣ. ಧನ್ಯವಾದಗಳು. ನಾಳೆಯಿಂದ ಭಕ್ತಿ ಯೋಗ ಸ್ಟಾರ್ಟ್ ಆಗುತ್ತೆ. ಕೃಷ್ಣ ತನ್ನ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಅನ್ನ ಕೊಡ್ತಾನೆ. ಓಕೆ, ನಾಳೆ ಇದೇ ಸಮಯಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಸ್ವಲ್ಪ ಅಟೆಂಡೆನ್ಸ್ ಹಾಕಿ ಪ್ರಭುಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಪ್ರಭುಜಿ, ಹೇಳಿ ಅವರಿಗೆ. ಎಲ್ಲರೂ ಅಟೆಂಡೆನ್ಸ್ ಅನ್ನ ದಯವಿಟ್ಟು ಹಾಕಿ. ಓಕೆ, ಎಲ್ಲ ಹ್ಯಾಂಡ್ ರೈಸ್ ಬೇಕಾದ್ರೆ ಹ್ಯಾಂಡ್ ರೈಸ್ ಮಾಡಿ ಹ್ಯಾಂಡ್ ಡೌನ್ ಮಾಡ್ಬೋದು ಒಂದ್ಸಲ. ನಿನ್ನೆ ಒಂದು ರೂಲ್ ಇತ್ತಲ್ಲ, ಆತರ ಪ್ರಭುಜಿ ಹೇಳಿದ್ರಲ್ಲ, ಅರ್ಥ ಮಾಡಿ ಅಂತ. ನಾಳೆಯಿಂದ ಜಪ ಶುರು ಮಾಡ್ತೇನೆ ನಾನು. ಓಕೆ, 105 ನನ್ನ ಹತ್ರ ಇದೆ, ಮಾಡ್ತೇನೆ ಬೆಳಿಗ್ಗಿನಿಂದ. ಧನ್ಯವಾದಗಳು ಮಾತಾಡಿ. ಬೆಳಗ್ಗೆ ಮಾಡಬೇಕು ಅಷ್ಟೇ ಧನ್ಯವಾದಗಳು. ಸಮಯ. ಬೆಳಗಿನ ಸಮಯದಲ್ಲಿ ನಾವು ಜಪ ಮಾಡಿದ್ರೆ ಆಯ್ತು. ಆಮೇಲೆ ಮತ್ತೆ ಕಾರಣಗಳು ಹಲವಾರು ಆಗಲ್ಲ ಮಾಡ್ಲಿಕ್ಕೆ. ದಿನ ಪೂರ್ತಿ ಬ್ರಹ್ಮಮುಹೂರ್ತದಲ್ಲಿಯೇ ಮಾಡ್ತೇನೆ ನಾನು. ಯಾವಾಗ್ಲೂ ನಾನು ವಿಷ್ಣು ಸಹಸ್ರನಾಮ ಓದ್ತೇನೆ, ಅದ್ರ ಜೊತೆಗೆ ಇದನ್ನು ವಿಷ್ಣು ಸಹಸ್ರನಾಮದಲ್ಲಿ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಸಲ್ಯಂ ರಾಮನಾಮವರ. ಈ ವಿಷ್ಣು ಸಹಸ್ರನಾಮಕ್ಕೆ ಸರಿಯಾಗಿ ಅಂದ್ರೆ ಹೇಗೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಏನ್ ಮಾಡೋದು ಅಂತ. ಅದಕ್ಕೆ ಈ ಶಿವ ಹೇಳ್ತಾನೆ ಪಾರ್ವತಿಗೆ, ರಾಮ ಅನ್ನುವಂತ ಹೆಸರು 1000 ವಿಷ್ಣುವಿನ ಹೆಸರಿಗೆ ಸಮ. ಸೊ ಅದರಿಂದ ಒಂದು ಕೃಷ್ಣನ ಹೆಸರು 3 ಸಲ ರಾಮ ಅಂತ ಹೇಳಿದರೆ ಸಮ ಅಂತ. ಅದರಿಂದ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ನೀವು ಅಷ್ಟು 16 ಸಲ ಭಗವಂತನ ಹೆಸರು ತಗೊಂಡ್ರೆ
ಅಷ್ಟು ಅಂದ್ರೆ 16,000 ಸಲ ನಾವು ವಿಷ್ಣುವಿನ ಹೆಸರು ತಗೊಂಡಂಗೆ ಆಗತ್ತೆ ಅಂತ. ಅದರಿಂದ ಹರೇ ಕೃಷ್ಣ ಮಹಾಮಂತ್ರ ಒಂದು ಜಪ ಮಾಡಿದ್ರೆ ಸಾಕು. ನೀವು ವಿಷ್ಣು ಸಹಸ್ರನಾಮ ಹೇಳ್ಬೇಡಿ ಅಂತಲ್ಲ, ಹೇಳಿ. ನಿಮ್ಮ ಮಾಡ್ಕೊಂಡು ಖಂಡಿತ ಬಂದಿದ್ದೀರಾ. ಖುಷಿಯಿಂದ ಎರಡನ್ನೂ ಮಾಡ್ತೇನೆ. ಧನ್ಯವಾದಗಳು. ಅಟೆಂಡೆನ್ಸ್ಗೆ ಹ್ಯಾಂಡ್ ಹಾ. ಸಿಂಬಲ್ ಬರ್ತಾ ಇಲ್ಲ ಪ್ರಭುಜಿ, ಹ್ಯಾಂಡ್ ಬರ್ತಾ ಇಲ್ವಾ? ಬರ್ತಾ ಇಲ್ಲ. ಅಲ್ಲ ಫಾರ್ಮಲ್ ತುಂಬಿ ಬೇಕಾದ್ರೆ ಪ್ರಭುಜಿ, ನೋ ಪ್ರಾಬ್ಲಮ್. ಅಲ್ಲ, ಫಾರ್ಮ್ ಹಾಕಿದ್ದಾರೆ. ಫಾರ್ಮ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಪ್ರಭುಜಿ ಚಾರ್ಟ್ ಅಲ್ಲಿ ಅದು ಹಾ. ಸಿಂಪಲ್, ಆರಾಮಾಗಿ ಮಾಡ್ಬೋದು. ನೀವಂತೂ ಐ ಥಿಂಕ್ ಯು ಆರ್ ಅ ಡಾಕ್ಟರ್ ಅಲ್ವಾ? ನೀವು ಅಂದ್ರೆ ಅಷ್ಟು ತೊಂದರೆ ಆಗಲ್ಲ ಅದು. ಇಲ್ಲ ಅಂದ್ರೆ ಹೇಳಿ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ನಾನು ಇದೆ ಇಮೇಲ್ ಐಡಿ ಎಲ್ಲ ಹಾಕಿದೆ. 1 ಸೆಕೆಂಡ್. BK ಲೋಕೇಶ್ ಅಲ್ವಾ? ಡಾಕ್ಟರ್ BK ಲೋಕೇಶ್ ಅಲ್ವಾ? ಚಾಟ್ ಬಾಕ್ಸ್ ಅಲ್ಲಿ ಟೈಮಿಂಗ್ಸ್ ಮತ್ತೆ ಎಲ್ಲ ಹಾಕಿದೆ. ನಿಮ್ ಫೋನ್ ನಂಬರ್ ಹೇಳಿ ಪ್ರಭುಜಿ. 9844 9844 753 753 108. ಓಕೆ. ನಿಮ್ಮ ಇಮೇಲ್ ಐಡಿ? ಲೋಕೇಶ್ BK ಲೋಕೇಶ್ BK SAC@gmail.com. ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ ಇವತ್ತು. ಹಾಕಿದ್ದಾರೆ. ಆಯ್ತು ಬಿಡಿ, ಆಗಿದೆ. ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಅಟೆಂಡೆನ್ಸ್ ಹಾಕಿದ್ದೇನೆ. ಓಕೆ, ಧನ್ಯವಾದಗಳು. ಬೇರೆ ಯಾರಿಗೂ ಏನೋ ಪ್ರಶ್ನೆ ಇಲ್ಲ ಅಲ್ಲ? ನಾವೀಗ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ 1 ರೌಂಡ್. ಓಕೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ರಾಮ್ ರಾಮ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ರಾಮ್ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ, ರಾಮ್ ಹರೇ ಕೃಷ್ಣ 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 ಹರೇ ಹರೇ,
हरे राम हरे 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 कृष्ण कृष्ण हरे 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 राम राम हरे हरे कृष्ण कृष्ण हरे 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 राम राम हरे 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 कृष्ण कृष्ण हरे हरे राम राम हरे हरे कृष्ण 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 हरे हरे राम राम हरे हरे कृष्ण हरे हरे राम राम हरे हरे कृष्ण हरे 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 राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण कृष्ण हरे 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 राम हरे हरे कृष्ण हरे हरे राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण हरे हरे राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण हरे हरे राम हरे हरे कृष्ण 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 हरे हरे राम हरे हरे कृष्ण हरे राम हरे हरे कृष्ण कृष्ण हरे राम हरे हरे वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಇಲ್ಲಿ ಜಯವಾಗಲಿ ಇಲ್ಲಿ ನಡೆದಿರೋ ಎಲ್ಲ ಭಕ್ತರಿಗೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಧನ್ಯವಾದ. ಶುಭರಾತ್ರಿ ಧನ್ಯವಾದಗಳು ಹರೇ ಕೃಷ್ಣ ಶುಭರಾತ್ರಿ ಎಲ್ರಿಗೂ ಶುಭರಾತ್ರಿ.